ಸೃಷ್ಟಿಯ ದೃಷ್ಟಿಯ ಉತ್ತುಂಗದಲ್ಲಿ ಮೂಡಿದ ಸರ್ವಶ್ರೇಷ್ಠ ಸುಸಂಸ್ಕೃತಿಯ ಭದ್ರ ಬುನಾದಿಯ ಭವ್ಯ ನೆಲೆವೀಡು ಈ ಭಾರತ. ಸಾಹಿತ್ಯ, ಸಂಗೀತ, ನೃತ್ಯ ವೈಭವದ ಮೆರುಗನ್ನು ಅಡಿಯಿಂದ ಮುಡಿವರೆಗೂ ಬೆಳಗಿದ ಕಸ್ತೂರಿ ಕನ್ನಡದ ಕರ್ನಾಡು ಕರ್ನಾಟಕ. ಪರಶುರಾಮ ಸೃಷ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ತುಳುನಾಡ ತೊಟ್ಟಿಲು ನಮ್ಮ ಮಂಗಳೂರು. ಇದರ ಪರಿಧಿಯಲ್ಲೇ ಪ್ರತಿಬಿಂಬಿಸುತ್ತಿರುವ ಹೆಮ್ಮೆಯ ಊರು ಬಜ್ಪೆ. ಇಲ್ಲಿ 1994ರಲ್ಲಿ ಶ್ರೀ ಕಟಿಲೇಶ್ವರಿಯ ಅನುಗ್ರಹದೊಂದಿಗೆ ಸ್ಥಾಪಿಸಲ್ಪಟ್ಟ ನಮ್ಮ ಸಂಸ್ಥೆ ರಾಜ್ಯ ಹಾಗೂ ಹೊರ ರಾಜ್ಯಗಳ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಸಾವಿರಾರು ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಗುರುಜ್ಯೋತಿ ಪ್ರಶಸ್ತಿ, ನೃತ್ಯೋತ್ಸವ ಪ್ರಶಸ್ತಿ, ಎಂಬಾರ್ಡನ್ ಅವಾರ್ಡ್, ಸುಧಾ ವಾಹಿನಿ ಕಲಾಕೇಂದ್ರ ಪ್ರಶಸ್ತಿ, ಬೂಗಿ ಉಗಿ ಹೀಗೆ ನೂರಾರು ಪ್ರಶಸ್ತಿಗಳೊಂದಿಗೆ ಅಮೆರಿಕ ನಿರ್ಮಿತ ಪೆಸಿಫಿಕ್ ಪ್ರಿನ್ಸ್ನ ಹಡಗಿನಲ್ಲಿ ಕಾರ್ಯಕ್ರಮ ನೀಡಲು ಜಿಲ್ಲೆಯಲ್ಲಿ ಆಯ್ಕೆಯಾದ ಏಕೈಕ ತಂಡ. ಕರ್ನಾಟಕ ರಾಜ್ಯದ ಸುವರ್ಣ ವಾಹಿನಿಯಲ್ಲಿ ನಡೆದ ರಿಯಾಲಿಟಿ ಶೋ ಸೈಟು ನೃತ್ಯ ಸ್ಪರ್ಧೆಯಲ್ಲಿ ಸಂಸ್ಥೆಯ ವಿದ್ಯಾರ್ಥಿನಿ ಪ್ರಥಮ ಸ್ಥಾನ ಪಡೆಯುವುದರ ಮೂಲಕ ರಾಜ್ಯದ ಜನತೆಗೆ ಚಿರಪರಿಚಿತವಾದ ಸಂಸ್ಥೆ ಥಂಡರ್ ಗೈಸ್ ಫೌಂಡೇಶನ್ ರಿಜಿಸ್ಟರ್ಡ್ ಬಜ್ಪೆ ಮಂಗಳೂರು. ಶ್ರೀದೇವಿಯ ಅನುಗ್ರಹ ಹಾಗೂ ನಿಮ್ಮೆಲ್ಲರ ಪ್ರೋತ್ಸಾಹದೊಂದಿಗೆ ಶ್ರೀ ಸುರೇಶ್ ಶೆಟ್ಟಿ ಇವರ ನೇತೃತ್ವದಲ್ಲಿ 30ನೇ ವರ್ಷದ ಸಂಭ್ರಮದಲ್ಲಿ ಕ್ಷೇತ್ರ ಪುರಾಣ ಮಂಜರಿ ಭಕ್ತಿ ಭಾವದ ನೃತ್ಯ ಸಂಗಮ. ಕೊಲ್ಯ ಶಾರದಾ ಮಹೋತ್ಸವ ಸಂಭ್ರಮ ಸಡಂಗರದ ವೈಭವದ ಅರ್ಥಪೂರ್ಣ ಕಾರ್ಯಕ್ರಮಗಳು ನಮ್ಮ ಮಾತಿರ್ಲ ಚೋಟನಾಥ ಬಂಧುಳೆ ಒಂಜಾತು ಭಕ್ತಿ ಒಂಜಾತು ಶ್ರದ್ಧೆ ರಡ್ಡುಲ ಜೊತೆ ಅಂಡ ಉತ್ತರವು ಕೆಂಡ ಇಂಚಿತ್ತಿನ ಭವ್ಯವಾಯಿನಂಚಿನ ಮಂದಿರ ಅಪ್ಪ ಶಾರದನ ಸುಗಿಪುಗು ಒಂಜಾತಿ ಬೆರಿಬಲ ಕೊರಡು ಒಂಜಾತಿ ಜನಬಲನು ಒಟ್ಟು ಸೇರಿಕೆ ಮಲ್ಪಡೋ ಮಲ್ಪನಂಚಿನ ಶಾರದಾ ಸಮಿತಿದ ಒಂಜಾತು ಪುನಪಾಟಿಗೆ ಎಂಚಿನ ಉಂಡ ಎನಿಕ್ ನಿಜವಾದಲ ನಿಕ್ಲ ಮಹಾತೆರ್ನಲ ಕೈಕ ಕೈತಾಂಗ ಬೆರಿಕೆ ಬೆರಿತಾಂಗ ಪನ್ಪುನ ನೆಲೆಟ್ಟು ಪೊರ್ಲ ಗದ್ದಿಗೇಡು ಅಪ್ಪ ಶಾರದಾ ಮಾತೆ ವಿರಾಜಮಾನರಾತಿಯರು ಪನ್ಪುನವೇ ಸತ್ಯ ನೆತ್ತ ಸಲಾದೆ ಕಾರ್ಯಕ್ರಮದ ಸುರೂತ್ತಮ ಗೆಂಡು ಶಾರದಾ ಸಮಿತಿಗೂ ಒಂಜಿ ಕೈತಾಟಿದ ಮಾನಾದಿಗೆ ಕೆಂಡು ಬಂಧುಳ ದುಂಬದ ಅಚ್ಚಡೆ ನಿಗಲೊಟ್ಟುಗು ಒಂಜಾತು ಪೊರ್ತು ನೃತ್ಯ ಲೋಕದ ವಿಭಿನ್ನತೆ ಹೆಂಚಿನ ಉಂಡ, ನೃತ್ಯ ಲೋಕದ ಪೊರ್ಲು ಹೆಂಚಿನ ಉಂಡ, ನೃತ್ಯ ಲೋಕದ ವೈರುಧ್ಯ ಹೆಂಚಿನ ಉಂಡ ಅವೇನು ಮಾತ ಈ ವೇದಿಕೆಡೆ ಬೆಂಬಿತ ಮಲ್ಪುವ ಪಲ್ಪನಂಚಿನ ದರ್ಪುಡು ನಿರ್ಪುಡು ಬತ್ತು ಒಂದು ದಿನವು ರಾಜ್ಯ ಮಟ್ಟದ ಈ ನಾಮನು ನಿತ್ಯ ನಿರಂತರವಾದ ಗೆಂದೊಂದು ರಾಜ್ಯದ ಉದ್ದಗಲಗೂ ದೂರದ ಮುಂಬೈ ವಿದೇಶದ ಹಡಗಡು ಕಾರ್ಯಕ್ರಮ ಗೊತ್ತಿನಂಚಿನ ಜಿಲ್ಲೆದ ಪೆರ್ಮೆದ ಪುಗರ್ತೆದ ಗೈಸ್ ಫೌಂಡೇಶನ್ ಬಜ್ಪೆ ಬಂಧುಳೆ ದೂರಡ್ತಿನ ಮಾತಿರೆಲ್ಲ ವೇದಿಕೆದ ಎದುರು ಭಾಗಗೂ ಬೊಕ್ಕರ ಸ್ವಾಗತ ಮಲ್ತೊಂದು ಆದಿಪೂಜಿತೆ ಆದಿ ವಂದಿತೆ ವಿಘ್ನ ವಿನಾಯಕೆ ಮಹಾಗಣಪತಿ ದೇವರಿಗೆ ಸುರುಕಾದೆ ಅಡ್ಡಬೋರೊಂದು ಕಲಾಮಾತೆ ಬ್ರಹ್ಮಣ ರಾಣಿ ಶಾರದೆಗೆ ಮುಂಡು ಬೋರೊಂದು ನಂದಿನಿ ಪರಪದ ನಡುಟು ಸಿರಿ ಕಟಿಲ ಗುಡಿಟ್ಟು ಲಿಂಗದ ಹೊರಟು ನೆಲೆಯಾತು ಲೋಕನೇ ಕಾಪಲ ಅಪ್ಪೆ ಉಳ್ಳ ಹಂದಿನ ಪಾದ ಪದ್ಮಗು ಪತ್ತು ಬಿರೆಲ್ದ ಭಕ್ತಿದ ಕಾಣಿಕೆನೆ ಅರ್ಪಿತ ಮಲ್ತೊಂದು ಈ ಕ್ಷೇತ್ರಡು ಈ ಜಾಗಡೆ ನೆಲೆಯಾತ ನಂಚಿನ ಸರ್ವ ಶಕ್ತಿಲಿಗೆ ಮನಸಾರೆ ಅರಿಕೆ ಮಲ್ತೊಂದು ಸೇರ್ದಿನ ನಿಕ್ಲ ಮಾತಿರಲ್ಲ ಕೈ ಚಪ್ಪಾಳಿದ ಸ್ವರಶಬ್ದ ನಡುಟು ಥಂಡರ್ ಗೈಸ್ ಫೌಂಡೇಶನ್ ಎನಿತ ದಿನದ ಕಾರ್ಯಕ್ರಮವನ್ನು ಶುರು ಮಲ್ತೊಂದು ಬಂದುಳೆ ಸುರೂತ್ತ ಪೂಜೆ ಎಪ್ಪಗಲ ದೇವರಿಗೆ ಹೂವೇ ಅಚ್ಚೆ ಹೂವೇ ಕಚ್ಚೆ ದೇವರನ್ನ ಸುಖಿಪದಂತೆ ಪುರ್ಲಾ ಪೂಜೆ ಪಲ್ಪಲವು ಲಂಬಳಿಗೆ ಬಂದುಳೆ ಅಂಚಿತ್ತಿನ ಲಂಬಳಿಗೆ ಕುಂದು ಬರಂದಿಲೆಕ ದೇವರನ್ನ ಸುಗಿಪದೊಟ್ಟಿಗೂ ಈ ಕಾರ್ಯಕ್ರಮಗೂ ಅಚ್ಚತಿ ಒಂದಲ್ಲ ಆಶೀರ್ವಾದ ರೂಪದ ಕೈ ಚಪ್ಪಾಳಿದ ಸ್ವರಶಬ್ದ ನಿತ್ಯ ನಿರಂತರ ಚುತಟಿ ಪಡುಪಂಚಿನ ಹಾರೈಕೆ परिपालय परमे
ಮಾತೆರಲ ಆಶೀರ್ವಾದ ರೂಪದ ಕೈ ಚಪ್ಪಾಳಿಗೆ ತೆರೆತಗ್ಗ ಒಂದು ಕಾರ್ಯಕ್ರಮವನ್ನು ಮುಂದುವರಿಸುವ ಬಂಧುಗಳ ನವರಾತ್ರಿ ದುರ್ಗೆಗೆ ವರ್ಮ ಅವತಾರಗೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಕಟ ಕುಷ್ಮಾಂಜಿನಿ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಕಾಳಿ ಸಿದ್ಧಿದಾತ್ರಿ ಇಂಚ ವರ್ಮ ಅವತಾರದ ಮುಖೇನ ದೇವಿನ ನಮ್ಮ ಈ ವರ್ಮ ದಿನ ಆರಾಧನೆ ಮಾಡ್ತೊಂಬ ಐನ್ಯ ದಿನ ಏನೇ ಸ್ಕಂದ ಮಾತನ ಪುರ್ಲ ಹೊರಟು ದೇವಿನ ಆರಾಧನೆ ಮಾಡ್ತೊಂದು ಪುನಚಿನ ಹೊರ್ತು ಬಹುಶಃ ಆನಿ ಕಾಲದ ಕಟ್ಟು ಎಂಚ ಅಂದು ಗೊತ್ತಿಜ್ಜೆ ಅಂಡ ಇನಿ ಕಾಲಗುಲ ನಮ್ಮ ಹಿರಿಯಾಕುಲು ಎಂಚಿನ ಪಂತೆರ ಅಂಚಿತ್ತಿನ ಒಂಜಾತ ಕಟ್ಟಳಿನ ದುಂಬುದಿ ಒಂದು ನವರಾತ್ರಿ ದೇವಿನ ಸಾನ್ನಿಧ್ಯಡು ನಮ್ಮ ಮಾತೆರ್ಲ ತೆರೆತಕ್ಕವ ನಡುಬಗ್ಗವ ಮನಸ್ಸದ ಅಭೀಷ್ಟನೆಗೆ ಒಂಜಾತ ರೂಪಗೊರೊಂದು ಅಪ್ಪೆ ಕಾಪುಲ ಪಲ್ಪನೊಂಚಿನ ಮಲ್ಲ ಸುಗಿಪನು ಬಾರಿ ಪೊರ್ಲುಡು ಮಲ್ಕೊಂಡ ದೇವಿ ಕ್ಷೇತ್ರ ಪನ್ನಗ ಸುರುಕಾದೆ ತುಳುವನಾಡುದ ನಂಕ್ ನೆಂಪಾಪಿನಿ ಏರಿಕೆಂಡ ಕಟಿಲ್ ದಪ್ಪೆ ಉಳ್ಳಾಲ್ದೆ ನಂದಿನಿ ಪರಪದ ನಡುಟು ಸಿರಿ ಕಟಿಲ ಗುಟಿಟ ಲಿಂಗದ ಹೊರಟು ನೆಲೆಯಾದ ಲೋಕನೇ ಕಾಪುನ ಅಪ್ಪೆ ಬ್ರಾಹ್ಮರಿ ಕಟೀಲದ ಕತೆ ನಂಗೆ ಮಾತೆರಿಗಲ ಗೊತ್ತುಂಟು ಕಟೀಲು ಕ್ಷೇತ್ರ ಮಹಾತ್ಮೆ ವಿಶೇಷವಾದ ಕತೆ ಮರ್ಯಾಲದ ಪೊರ್ತುಗು ಕಟೀಲುಗು ವರ ಪೋಯಂದಾಂಡ ರೋಮಾಂಚನ ಹಾಕೊಂಡು ಅಂಚಿಡು ಇಂಚಿಡು ದುನಿಪುನ ತುದತ ನೀರದ ನಡುಟು ಅಪ್ಪೆನ ಗುಡಿ ಆ ಸಾನ್ನಿಧ್ಯಗೂ ಬೋದು ಒಂಜಾತು ಪೊರ್ತು ಧ್ಯಾನ ಮಗ್ನೆ ರಾಹಿಲ್ದಾಂಡ ಮನಸ್ಸದ ಮಾತ ಕಷ್ಟಲ್ಲ ಪರಿಹಾರ ಹಾಕೊಂಡು ಪೊಂಪುನಂಚಿನ ನಂಬಳಿಗೆ ಬಂಧುಳೆ ಅಂಚಿತ್ತಿನ ಕಟೀಲು ಕ್ಷೇತ್ರ ಮಹಾತ್ಮದ ಕಥೆನೆ ಈ ಪೊರ್ತುಡು ಈ ವೇದಿಕೆಡೆ ಪ್ರಸ್ತುತಪಡಿಸುವ ಒಂದಲ್ಲ ಕಟೀಲು ಕ್ಷೇತ್ರ ಮಹಾತ್ಮದ ಕತೆ ಇನಿತ ದಿನ ಈ ವೇದಿಕೆಡಿ ಎಂಚ ಪ್ರದರ್ಶನ ಮಲ್ಪುವನ ಆ ಕತೆಕ್ಕೆ 4 ಸಾಲ ಅಪ್ಪನೊಚ್ಚಿನ ಪ್ರಯತ್ನ ಮಲ್ತೊಂಡು ಬಂಧುಳೆ ದೇವಿ ಮಹಾತ್ಮ್ಯದ ಕತೆ ನಂಗೆ ಮಾತೆರಿಗಲು ಗೊತ್ತುಂಡು ಯಕ್ಷಗಾನ ದೇವಿ ಮಹಾತ್ಮೆ ಕಟೀಲು ಬೆಳೆರ್ದೆ ವರ್ಷಗೂ ಸರಿಸುಮಾರು 700 ಮಿಕ್ಕಿನ ಪ್ರದರ್ಶನ ಅಪ್ಪನೊಚ್ಚಿನ ಅದ್ಭುತ ಆಖ್ಯಾನ ಸುರುಸುರುಕು ನಮ್ಮ ಮಾತೆರ್ಲ ಮಹಿಷ ಬಂದಾಗ ಇಲ್ಲಡೆ ಪೋಂದಿದ್ದ ಇತ್ತ ಕಾಲಮಿತಿ ಏನೇಳ್ದವರ ಶುಂಭ ವಧೆ ಮುಟ್ಟಲ ಕುಲ್ಲುವ ಶುಂಭ ವಧೆ ಮುಟ್ಟ ಕುಲ್ಲುನಾಗ ಅಲ್ಪ ಒಂಚಿ ಪಾತ್ರ ಇಂಚ ಬತ್ತದ ಅಂಚ ಪಾರು ಪೋಪುಂಡು ಓವು ಕೆಂಡ ಅರುಣಾಸುರನ ಕತೆ ದುಂಬುಗೋ ಲಢಾಯಿದ ಕಲರ್ದ ತನ್ನ ಜೀವನ ಉರಿತೊಂಡ್ರಿಗೆ ಬೋಡಾದೆ ಅತ್ತ ತನ್ನ ಒಡೆಯರಾದಿಪುನಂಚಿನ ಶುಂಭ ನಿಶುಂಭಿರೇನು ವಧೆ ಮಲ್ಪುನಂಚಿನ ಆ ಶಕ್ತಿದ ಮಿತ್ತೆ ಪಗೆ ತೀರಿಸವನ ಸಲವಾದೆ ಲಢಾಯಿದ ಕಲರ್ದ ಪಾರು ಬಲಿಪುವೆ ಅರುಣಾಸುರೇ ಬಲ್ತಿನಯ ಮನಿ ಪಂದೆ ಕೊಳ್ಳಿಚೆ ಒಂಜಾತೆ ಲೋಕ ಸಂಚಾರ ಮಲ್ತೆ ಗಾಢವಾಯಿನಂಚಿನ ಗುಹೆಟ್ಟು ಕುಲ್ಲಿಯೇ ದೇವರೇನ ತಪಸ್ಸು ಮಲ್ತೆ ಮಲ್ತಿನಂಚಿನ ಅರುಣಾಸುರನ ತಪಸ್ಸಿಗೆ ಮೆಚ್ಚಿದೆ ದೇವರೇ ವರಕೇನುವರಿಗೆ ದಾದ ಬೋಡು ಅರುಣ ಅಪಗ ಅರುಣೆ ಕೆಂಡು ನಂಚಿನ ವರ ರಡ್ಡು ಕಾರ ನರಮಾನಿ 4 ಕಾರದ ಪಶು ಎರ್ದು ಒಯ್ದಿಲ್ಲ ಇಂಕ ಮರಣ ಬರಿಯರೆಗೆ ಬಲ್ಲಿ ಪೊಣ್ಣರ್ದು ಮರಣ ಬರಿಯರೆ ಬಲ್ಲಿ ಆಣರ್ದು ಮರಣ ಬರಿಯರೆಗೆ ಬಲ್ಲಿ ದೇವರೇ ತಥಾಸ್ತು ಪಂಡೇರಿ ಐ ತೊಟ್ಟುಗು ಶಾರದಾ ಮಾತೆ ಆಗೊಂಚಿ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡ್ತೀರಿ ಗಾಯತ್ರಿ ಮಂತ್ರದ ಬಲ ಎಂಚಿನ ಅಂದು ಕೆಂಡ ವಿಶೇಷವಾಯಿನಂಚಿನ ಆ ಬಲೋರ್ದವರ ಆಯೆ ಬುಕ್ಕಾತ್ ಪ್ರಜ್ವಲನೆ ಆಯೆ ಲೋಕಮುಖಕ್ಕೂ ವಿರೋಧಿಯಾದ ಪುಟ್ಟಿಯೇ ಮೂಜಿ ಲೋಕಲ್ನ ತನ್ನ ಆಧೀನೊಡದಿ ಒಂಡೆ ಯಾಗ ಯಜ್ಞಲೇನೆ ಮಲ್ಪರೆ ಬುಡ್ಚೆ ತಾನು ಪಂಡಿನವೇ ತಾನು ಕೇಂಡಿನವೇ ಸತ್ಯ ಪಲ್ಪನಚಿನ ಸಾಧಿಡಿ ಆಯ ನಡ್ತೊಂದು ಪೋಯೆ ಯಾಗ ಯಜ್ಞದಂತೆ ಭೂಲೋಕೊಡು ಬರಗಾಲ ಬತ್ತಣೆ ನರಮಾನ್ಯ ತುಚ್ಚಿದ ತಿನ್ಪುನಂಚಿನ ಪರಿಸ್ಥಿತಿಗೆ ಏಪ ಬತ್ತಂಡ ಆ ಪೊತ್ತುಡು ಘೋರವಾಯಿನಂಚಿನ ತಪಸ್ಸಿಡ್ತಿನಂಚಿನ ಜಾಬಾಲಿ ಮಹರ್ಷಲ್ನ ತಪಸ್ಸಿಗೆ ಭಂಗಾಂಡೆ ತಾಯಗಿಂಚಾಡು ಪಡೆದು ವರಹನೆ ಕಣ್ಣು ಬುಲಾದ ತುಯ್ಯರಿ ಜ್ಞಾನ ದೃಷ್ಟಿಡು ತೆರೆಯೊಂಡೆರಿ ಬರಗಾಲ ಪಂಪುನವು ಭೂಲೋಕನು ಆವರಿಸಾದಂಡೆ ಬರ್ಸ ಬರಡತ್ತ ಬರಗಾಲ ಪೋವಡುಂದಂಡ ಜನಕಲ್ಲ ಬಂಜಿದ ಬಡವನು ತೆಕ್ಕವನ ಮನಸ್ಸು ಮಲ್ಸಿರಿ ತನ್ನ ಇಚ್ಛಾಗಮನ ಶಕ್ತಿರ್ಧವರ ದೇವಲೋಕ ಗುಮಿತಾರಿಯರಿಗೆ ಕಾಮಧೇನು ಕಳಂಬರ್ಪೆ ಅಲ್ಲ ಮುಖೇನ ಯಾಗ ಯಜ್ಜನು ಭೂಲೋಕಡು ಮಲ್ತಿದ್ದು ಬರ್ಸ ಬರ್ಪವೆ ಮಲ್ಪನಂಚಿನ ಅರ ನಂಬಳಿಗೆ ಇಂಚಿನ ಉಂಡ ಸ್ವರ್ಗಲೋಕಗೂ ಪೋನಗ ಇಂದಿರೆ ಬಾರಿ ಮೂಕಿಡು ಅರಿನ ಸ್ವಾಗತ ಮಲ್ತೊಂಡೆ ಕಾಮಧೇನು ಕಡಪುಡ್ಲ ಇಂದ್ರ ಪಣ್ಣಗ
ಪುಚ್ಚರ ಕಾಮಧೇನು ವರ್ಣಲೋಕಡು నడుపునంచిన యాగగుబోడు అది అడిగిపోతలు ఆలిచ్చలు అండ ఆలమగల నందిని ఉల్లలు అననిలతను పోలే పలుపునంచిన పాతెర పండే సరే ಜಾಬಾಲಿ ಮಹರ್ಷಿಲು ನಂದಿನಿ ನಡೆಬೋಯರಿಗೆ ಅಪ್ಪೆ ಈ ಭೂಲೋಕಗೊಬ್ಬರಡು ಭೂಲೋಕದ ಕಷ್ಟನು ಕರಿತನೋಡು ಅಪ್ಪೆ ಪಂಪನಂಚಿನ ಬಗೆ ಬಗೆತ ಭಿನ್ನಯನು ಅಲ್ಡ ಮಲ್ತಿರಂದ ಭೂಲೋಕದ ಬಗ್ಗೆ ಹೀನವಾಯಿನಂಚಿನ ನಂಬಳಿಗೆನದು ಈನಂಚಿನ ನಂದಿನಿ ತುಚ್ಛವಾಯಿನ ಪಾತೆರಡು ಭೂಲೋಕನು ನಿಂದನೆ ಮಲ್ತೀರಿ ಕೋಪ ಬತ್ತಿನ ಜಾಬಾಲಿ ಮಹರ್ಷಿಲಿಗೆ ಶಾಪ ಕೊರ್ಪೆರಿ ಭೂಲೋಕಡು ತುದಯಾದ ಪರಿಪುಲ ಋಷಿಕಲ್ನ ಶಾಪವಾಕ್ಯ ಕೇಂಟಿನಂಚಿನ ನಂದಿನಿಗೆ ಕಡೆಕನ್ನಡು ಕಡಿದುಕ್ಕ ಜತ್ತದು ಬೋಂಡು ತಾನು ಮಲ್ತಿನಂಚಿನ ಅನ್ಯಾಯದ ಅದಟಿ ಎಂಚಿನ ಉಂಡ ಅವು ಹೊರಾನೆ ಬೆಪ್ಪು ಕೊರುಂಡು ಜಾಬಾಲಿ ಮಹರ್ಷಿಲ್ನ ಕಾರಮುದೆಲುಗು ಬುರಿಯಲು ಏನನ್ನು ಮನ್ನಿಪಡು ಪಡೆದು ಅರಡನ ಟೊಂಡಲು ಅಂಡ ತಾನು ಕೊರ್ನೆಂಚಿನ ಶಾಪಗು ಪಿರಿಶಾಪ ಕೊರ್ರೆಗೆ ತಾನು ಅಸಮರ್ಥೆ ಎತ್ತ ಸಲಾದೆ ಈ ಜಗನ್ಮಾತೆಯನ್ನು ಸುಗಿಪುಲ ಆರು ನೆಕ್ ಸಾಧಿಸೋಚಾವೇರೆ ಪಂಡೇರೆ ಸರಿ ನಂದಿನಿ ಜಗನ್ಮಾತೆನೆ ಸ್ತುತಿ ಮಲ್ತಲೆ ಒಲಿದು ಬತ್ತೇರಿ ಜಗನ್ಮಾತೆ ನಂದಿನಿನ ದುಃಖದ ಕಥೆನೆ ಕೇಂದ್ರಿ ತುಂಬದ ದಿನ ಮಾನಿಗೆ ನಿನ್ನ ಮಗಳಾದ ನಿನ್ನ ಕಟಿ ಪ್ರದೇಶಡು ಯಾನೆ ಜನನಗೂ ಬರ್ಪೆ ಆನಿಗೆ ನಿಕ್ ಶಾಪ ವಿಮೋಚನೆ ಮಗಳೇ ಪಂಡೇರೆ ಸರಿ ಮಿಚಾರದ ಕನಕಗಿರಿ ಗುಡ್ಡೆರ್ದು ನಂದಿನಿ ತುದೆಯಾದು ಪರಿತಲೆ ಕಾಲಕರಿಣೆ ಅರುಣನ ಉಪಟಲ ಜಾಸ್ತಿ ಒಂದೇ ಪೋಂಡು ದೇವತೆಲೆಗೆ ಲೋಕದಾಂತಿಲೆ ಕಾಂಡು ಆ ಪೊರ್ತುಡು ಮಹಾತ ದೇವತೆಲ್ಲ ಒಟ್ಟುಗಾದೆ ಅಪ್ಪೆನು ಸುಗಿತೀರೆ ಸುಗಿತಿನಂಚಿನ ಫಲಸ್ವರೂಪವಾದೆ ಆಜಿಕಾರದ ದುಂಬಿಯಾದೆ ಜಗನ್ಮಾತೆ ಬ್ರಾಹ್ಮರಿನ ಒರಟು ಜತ್ತು ಬತ್ತೀರೆ ಬಂಡ ಬಿಚ್ಚಾದ ಬತ್ತಿನಂಚಿನ ಆರೆ ಅರುಣನ ರುಂಡಛೇದನ ಮಲ್ತಿರಿ ನಂದಿನಿಗೆ ಕೊರ್ನೆಂಚಿನ ಪಾತ್ರದ ಪ್ರಕಾರ ಅಲನ ಕಟಿ ಪ್ರದೇಶ ಕಟಿಯಲೆಡೆ ಲಿಂಗರೂಪಡು ಉದಿತು ಬತ್ತಿರಿ ಒಂದು ಕಟಿಯಲು ಕ್ಷೇತ್ರ ಮಹಾತ್ಮೆ ಬಂದಳೆ ಇಂಚಿತಿ ವಿಶೇಷವಾಯಿನಂಚಿನ ಕಥೆನೆ ಸುರಶೆಟ್ಟಿ ಪುಷ್ಪೆ ಮೆರಣ ನಿರ್ದೇಶನಡು ಡಾಕ್ಟರ್ ಅನಿತ್ ಕುಮಾರ್ ಬೊಕ್ಕ ಯುವರಾಜ್ ಮೊಕ್ಲ ವ್ಯವಸ್ಥಾಪಕ ತುಡು ಈ ವೇದಿಕೆ ಪ್ರದರ್ಶನ ಮಾಡ್ತಂದಲ್ಲ ಆಶೀರ್ವಾದ ರೂಪದ ಕೈ ಚಪ್ಪಾಳದ ಸ್ವರಶಬ್ದ ಬುಕ್ಕರ ಭೂಮಂಡಲ ಬುಡಡೆ ಭಾನಮಂಡಲ ಎತ್ತಡೆ ಒಂದು ಕಾಲದಲ್ಲಿ ಅರುಣಾಸುರನೆಂಬ ರಾಕ್ಷಸನು ಬ್ರಹ್ಮನ ವರಬಲದಿಂದ ಕೊಬ್ಬಿ ಭೂಲೋಕದಲ್ಲಿ ನಡೆಯುವ ಯಜ್ಞ ಯಾಗಾದಿಗಳನ್ನು ನಿಲ್ಲಿಸಿದ ಪರಿಣಾಮದಿಂದಾಗಿ ಭೂಲೋಕದಲ್ಲಿ ಬರಗಾಲ ಆವರಿಸುತ್ತದೆ. ಇದನ್ನರಿತ ತಪೋನಿರತರಾದ ಜಾಬಾಲಿ ಋಷಿಯು ದೇವಲೋಕಕ್ಕೆ ತೆರಳಿ ಇಂದ್ರದೇವನಲ್ಲಿ ಕಾಮಧೇನುವನ್ನು ಭೂಲೋಕಕ್ಕೆ ಕಳುಹಿಸಲು ಕೇಳಿಕೊಳ್ಳುತ್ತಾರೆ. ಆ ಸಮಯದಲ್ಲಿ ಕಾಮಧೇನು ವರುಣ ದೇವರೆಡೆಗೆ ತೆರಳಿದ ವಿಷಯ ತಿಳಿದು ಅವಳ ಮಗಳಾದ ನಂದಿನಿಯನ್ನು ಭೂಲೋಕಕ್ಕೆ ಕಳುಹಿಸಲು ಒಪ್ಪುತ್ತಾನೆ. ಆದರೆ ನಂದಿನಿ ಭೂಲೋಕವನ್ನು ತುಚ್ಛವಾಗಿ ಹೀಯಾಳಿಸಿ ಭೂಲೋಕಕ್ಕೆ ಬರಲು ಒಪ್ಪದ ಕಾರಣ ಕೋಪಗ್ರಸ್ತನಾದ ಜಾಬಾಲಿ ನಂದಿನಿಗೆ ಭೂಲೋಕದಲ್ಲಿ ನದಿಯಾಗಿ ಹರಿಯುವಂತೆ ಶಾಪ ಕೊಡುತ್ತಾರೆ. ನಿನ್ನ ಕಟಿ ಪ್ರದೇಶದಲ್ಲಿ ಮಗಳಾಗಿ ಜನಿಸುತ್ತೇನೆ ಎನ್ನುವ ಜಗನ್ಮಾತೆಯ ಅಭಯ ನುಡಿಯಂತೆ ನಂದಿನಿ ಭೂಲೋಕದಲ್ಲಿ ನದಿಯಾಗಿ ಹರಿಯುತ್ತಾಳೆ. ಇತ್ತ ಅರುಣಾಸುರನ ಉಪಟಳದಿಂದ ಬೇಸತ್ತ ಇಂದ್ರಾದಿ ಸುಮನಸರು ತ್ರಿಮೂರ್ತಿಗಳು ಆದಿಮಾತೆಯನ್ನು ಸ್ತುತಿಸಿದಾಗ ಅಭಯವನ್ನಿತ್ತ ಜಗನ್ಮಾತೆ ಮೋಹಿನಿಯ ರೂಪದಲ್ಲಿ ರಕ್ಕಸರನ್ನು ತನ್ನೆಡೆಗೆ ಆಕರ್ಷಿಸಿ ರಕ್ತೇಶ್ವರಿಯಾಗಿ ಚಂಡ ಪ್ರಚಂಡರಾದಿ ರಕ್ಕಸರ ರುಂಡ ಚೆಂಡಾಡುತ್ತಾಳೆ. ಭ್ರಾಮರಿ ರೂಪದಲ್ಲಿ ಬಂಡೆಯಿಂದ ಹೊರಬಂದು ಅರುಣಾಸುರನನ್ನು ವಧಿಸಿ ಇಳೆಗೆ ಶಾಂತಿ ನೀಡಿ ಮಂಗಳಕಾರಕಳಾಗುತ್ತಾಳೆ. ಸರ್ವಮಂಗಲ
ಸಿರಿ ನೀನು. ಭೂಲೋಕದ ಜೀವ ಜಂತುಗಳಿಗೆ ಹೊಸ ಜೀವ ಕೊಡು. ಬಾ ತಾಯಿ, ಬಾ, ಭೂಲೋಕಕ್ಕೆ ಇಳಿದು ಬಾ. ಏನು? ಭೂಲೋಕಕ್ಕೆ? ಪಾಪದ ಭಾರ ತುಂಬುವ ಭೂಲೋಕಕ್ಕೆ ನಾನು ಬರಲಾರೆ. ಬರಲಾರೆ. ನಂದಿನಿ, ಈ ದೇವಲೋಕದ ಅಧಿಪತಿ ದೇವೇಂದ್ರನೇ ನಿನ್ನನ್ನು ಕಳುಹಿಸಲು ಒಪ್ಪಿದ್ದಾನೆ. ಇಂದ್ರ? ಇಂದ್ರ ಬಿಡು. 3 ಕಣ್ಣಿನ ಮುಕ್ಕಣ್ಣ ಕರೆದರೂ ನಾನು ಕೇಳಲಾರೆ. ದೇವಲೋಕವೇ ಭೂಲೋಕಕ್ಕೆ ಜರಿದು ಬಿದ್ದರು ನಾನು ಬರಲಾರೆ ಅಂದರೆ ಬರಲಾರೆ. ನಂದಿನಿ, ನಂದಿನಿ, ಭೂಲೋಕವನ್ನು ತುಚ್ಛವಾಗಿ ಹೀಯಾಳಿಸಿಯ ವಿಶ್ವಾಮಿತ್ರ, ವ್ಯಾಸ, ವಾಲ್ಮೀಕಿಯಂತಹ ಮಹಾಮುನಿ ಶ್ರೇಷ್ಠರಿಗೆ ಜನ್ಮ ನೀಡಿದ ಆ ಪುಣ್ಯ ಭೂಮಿಯನ್ನು ಹೀಯಾಳಿಸಿಯ ನಂದಿನಿ, ನಂದಿನಿ.
ಮೆಚ್ಚಿದೆ ಹೆಣ್ಣೆ, ಮೆಚ್ಚಿದೆ. ಯಾರು ನೀನು? ನಿನ್ನ ಹೆಸರೇನು? ಯಾವ ಊರೆಂದು ಹೇಳುವೆಯ? ನನ್ನನ್ನು ಯಾರು ಎಂದು ಕೇಳುವ ನೀನು ನಿನ್ನನ್ನು ನೀನೇ ಯಾರೆಂದು ತಿಳಿದೆಯಾ? ಮೆಚ್ಚಿದೆ. ನಿನ್ನ ಧೈರ್ಯದ ನುಡಿಗೆ ಮೆಚ್ಚಿದೆ. ನಾನು ಯಾರೆಂದು ಇಡೀ ಲೋಕವೇ ತಿಳಿದಿದೆ. 3 ಲೋಕವನ್ನು ನನ್ನ ಈ ಕಿರು ಬೆರಳಿನಲ್ಲಿ ಅಲ್ಲಾಡಿಸುವ ವೀರ ಅರುಣಾಸುರ, ಅರುಣ ದೇವರು ನಾನೇ. ಅರುಣ ಅರುಣ ಆದರೇನು? ದೇವರಾದರೆ ನನಗೇನು? ನನ್ನನ್ನು ಯಾರೆಂದು ತಿಳಿಯದ ನಿನ್ನನ್ನು ದೇವರೆಂದು ನಾನು ಹೇಗೆ ಒಪ್ಪಲಿ? ನಿನ್ನ ಬುದ್ಧಿವಂತಿಕೆಯ ಮಾತಿಗೆ ಮೆಚ್ಚಿದೆ. ನೀನು ಯಾರು? ನಿನ್ನ ತಂದೆ ತಾಯಿ ಯಾರೆಂದು ಹೇಳುವೆಯಾ? ನನ್ನನ್ನು ಯಾರು ಹೇಗೆ ಕರೆಯುವರೋ ಹಾಗೆ. ಅಮ್ಮ ಅಂತ ಕರೆದವರಿಗೆ ನಾನೇ ಅಮ್ಮ, ಮಗಳು ಅಂತ ಕರೆದವರಿಗೆ ನಾನೇ ಮಗಳು. ಹಾ, ಅಕ್ಕ ತಂಗಿಯಾದರೂ ಆಗುವೆ. ನೀನು ನನ್ನ ದಾರಿಯಲ್ಲಿ ಇದ್ದೀಯ. ಹಾ, ನಾನು ನಿನ್ನ ಹಾದಿಯನ್ನೇ ಕಾಯುತ್ತಿದ್ದೆ. ನೀನು ಅಮ್ಮನಾಗಿ ಬರಬೇಕು, ನನಗಲ್ಲ, ನನ್ನ ಮಕ್ಕಳಿಗೆ. ನೀನು ತಂಗಿಯಾಗಿ ಬರಬೇಕು, ನನಗಲ್ಲ, ನನ್ನ ಮಡದಿಗೆ. ಓ ನನ್ನ ಮೋಹಿನಿ, ನನ್ನ ಕೈ ಹಿಡಿದು ಸುಖದ ಸುಪ್ಪತ್ತಿಗೆಯಲ್ಲಿ ಮೇರೆ ಬಾ, ಬಾ, ಹತ್ತಿರ ಬಾ. ಅರುಣ ನಿನಗೆ ನಾನು ಯಾರೆಂದು ಇನ್ನೂ ತಿಳಿಯಲಾಗಲಿಲ್ಲವೇ? ನೆನಪಿಸಿಕೋ, ಆವತ್ತು ನಿನ್ನ ಸಾಕಿದ ಅಪ್ಪ ಶಂಭಾಸುರ ಹಾಗೂ ಅವರ ಸಂಗಡಿಗರು ಕದಂಬ ವನದಲ್ಲಿ ಹೆಣ್ಣೊಬ್ಬಳಿಗೆ ಮರುಳಾಗಿ ಸೋತು ಪ್ರಾಣ ಕಳೆದ ಕಥೆ ನೆನಪಿಸಿಕೋ. ಅರುಣ, ಕದಂಬ ವನದಲ್ಲಿ ಇದ್ದ ಸಿರಿದೇವಿ ಕೌಶಿಕೆ ನಾನೇ. ಹೌದು, ಆ ಕೌಶಿಕೆ ನಾನೇ. ಅರುಣ, ಹಾಗೆ ತೀರಿಸುವ ಹಠ ಇದ್ದರೆ ಬಾ ಅರುಣ, ಬಾ. ಯಾವುದೇ ಆಯುಧವಿಲ್ಲದೆ ಖಾಲಿ ಕೈಯಲ್ಲಿ ನಿಲ್ಲುವೆ. ಬಾ ಅರುಣ, ಬಾ. ಪ್ರಚಂಡ ವಿಕ್ರಮ, ಎಲ್ಲ ರಕ್ಕಸ ವೀರರೇ ಬನ್ನಿ.
ನಿರೂಪಕ ರೆಂಕುಲು ಒಂಜಾತು ಪೊರ್ತು ವೇದಿಕೆಗೆ ಬತ್ತಂದಾಂಡ ಯಾನವಾಡು ಪ್ರವೀಣಣ್ಣವಾಡು ಕೃಷ್ಣಣ್ಣವಾಡು ಏರಂಡಲ ಕೈ ಚಪ್ಪಾಳೆ ಕೊರ್ಲೆ ಅಂತ ಪಣಂದೇ ಇಪ್ಪನು ದೇ ಬಂಡ ಈಗ ಕುಲ್ದಿನ ಕುಲ್ಕೇನಾರ ಮ್ಯಾಗ ದಾಲ ಬೇಲೆಜ್ಜಿ ಓಂಟೆ ಬರ್ತದೆ ಇಮೆ ಒಂಜೆ ಕೈ ಚಪ್ಪಾಳೆ ಕೊರ್ಲೆ ಎಂದೇ ಕೇಂಡು ಅಂಡ ಎಂಗಲ ನಿರೂಪಕರ ಮನಸ್ಸು ಬಾರಿ ಅಡ್ಡೆ ಎಂಗಲ್ ಕೈ ಚಪ್ಪಾಳೆ ದಾಯಕೇನು ಅಂದ ಕೇಂಡ ನಿಖುಲು ಸೀಕ ಸಂಕಟದ ಅಂತ 100 ವರ್ಷ ಬದುಕೊಡು ಪಲ್ಪನಂಚಿನ ಒಂಜೇ ಉದ್ದೇಶ ಕಾರ್ಯಕ್ರಮ ತನ್ನತಿಗೆ ಎಡ್ಡೆ ಹಾಕೊಂಡು ಅಂಡ ಬೈದಿನಂಚಿನ ಅನಾರೋಗ್ಯಗೂ ತುತ್ತವರೆ ಬಲ್ಲಿ ಪಲ್ಪನಂಚಿನ ಆಶಯ ಬಂದಳೆ ಕಟೀಲು ಕ್ಷೇತ್ರ ಮಹಾತ್ಮೆನ ತಗೊಂಡರೆ ನರ ರಡ್ಡು ಕ್ಷೇತ್ರ ಮಹಾತ್ಮೆನೂ ಇಲ್ಲ ನಾಗದೇವರನ ಸಾನ್ನಿಧ್ಯದ ಸುಬ್ರಹ್ಮಣ್ಯ ಅಲ್ಪರ್ದ ಬೊಕ್ಕ ಧರ್ಮಸ್ಥಳದ ಮಂಜುನಾಥೆ ರಡ್ಡು ಜನರ ಅದ್ಭುತವಾದ ಈ ವೇದಿಕೆ ಬರ್ರಿಗೊಲ್ಲರೆ ಸರಿ ಒಂಜೇನ ಅರ್ಧೋಡು ಉಂತಾಯ ಅವಿನ ಮುಗಿತದ ಬೊಕ್ಕ ತುಂಬು ಪೋಪ ಯಾನ್ ತೀರ್ಥ ಬನ್ನಗೆ ಜಿಂಡ ಕೇಳ್ಬಾರೆ ಕೈ ಚಪ್ಪಾಳೆ ಗೊರ್ಲ ಸೀಗ ಸಂಕಟದ ಅಂತ ಎಂಚ ಬದುಕನು ಮಾರಾಯ ಅಂದೆ ವಿಷಯ ಪಂಪ ನರಮಾನ್ಯ ದೇವರ ಕೊರ್ನೆ ಆಯುಷ್ಯ ಏತ ಕೇಂಡ 100 ವರ್ಷ ಒರೇ ನರಮಾನಿ 100 ವರ್ಷ ಬದುಕಿ ಅಂದಂಡ 70 ಸಾರ ರಾತ್ರ ಪಗಲನೆ ಆಯ್ತನ ಜೀವನಡು ತಗೊಂಡ್ಬೇ ಆ 70 ಸಾರ ನರನಾಡಿಲು ಒಂಜಿ ನರಮಾನ್ಯನ ಜೀವೋಡು ಉಲ್ಲ ಆ 70 ಸಾರ ನರನಾಡಿಡ್ಲ ನೆತ್ತೆರು ಸರಿ ಕಟ್ಟು ಪರತನಂದಂಡ ಆಗ ಒಮ್ಮೆ ಸೀಕ ಸಂಕಟ ಬರ್ಪುಚಿ ಒಂದು ವೈಜ್ಞಾನಿಕವಾಯಿನಂಚಿನ ಸತ್ಯ ಸಂಪತ್ತೈನು ಕೆಲವರು 100 ಇಂಚ ಅಲ್ಪರ್ದು ಬೊಕ್ಕ ಇಲ್ಲಡು ಪಪ್ಪ ಚಿಕ್ಕಮ್ಮ ಮಮ್ಮ 85 ಸ್ವಲ್ಪ ಅಂಡ ಇನ್ನಿಕ ನಂಗೆ ಎಂಚಾತನ ಕೆಂಡ ಅಜ್ಪ ವರ್ಷದ ಬೊಕ್ಕ ನಮ್ಮ ಬದುಕಿ ಅಂದ ಬೋನಸ್ 40 ವರ್ಷಕ್ಕೆ ತಿಗಲೆ ಬಿಡೋದು ಬೋಪ ನೋವು ಜಾಸ್ತಿ ಐತೆ ಎಪ್ಪತ್ತೊಂಡಲ ವಾಟ್ಸಪ್ ಶ್ರದ್ಧಾಂಜಲಿ ಬರಂದೇ ಇಪ್ಪುಂಡು ಇಜ್ಜಿನ 40 ವರ್ಷದ BP ಶುಗರ್ದ ಮಾತ್ರೆ ನಮ್ಮ ಕಿಸೆಟ್ ದಿಂಜ ಒಂದು ಊರು ಬಲಿ ಬರೊಂದಿಪ್ಪು ಅಡ್ಡಾಗಿಂಚಾಂಡೆ ಆನಿ ಕಾಲದ ಜೀವನ ಎಂಚೇತಣೆ ಇನಿತ ನಮ್ಮ ಜೀವನ ಪದ್ಧತಿ ಎಂಚಾತಣೆ ಆನಿ ಕಾಲದ ಜೀವನನು ಕೆಂಡಂದಂಡ ಪುಲ್ಯಕಾಂಡ 4 ಗಂಟೆದ ಜಾಮಗುಲ ಕೇರಿ ಇರುಬೋರ್ಲೇನು ದೇರೊಂದು ಕಂಡುಗು ಪೋಯರು ಸಾದಿರ್ತಿಗಿರಂಚಿನ ಗೋಲಂಬೂರ್ದ ಬುರುಡು ಕೂಲಿದೆಕ್ಕಿಯರು ತೋಡ ನೀರಡು ಬಾಯಿ ಮುಕ್ಕಲಿಯರಿ ನಡಿ ಮಧ್ಯಾಹ್ನ ಮುಟ್ಟ ಮೇಯ್ತ ನೆತ್ತೆರನೆ ಬೆಗರ ಮಲ್ತದ ಭೂಮಿಯಪ್ಪೆಗೆ ಒಡ್ಡಾಯರಿ ಇಡೀ ಶರೀರ ಬೆಂದಣೆ ಅಕಲ್ನ 70 ಸಾರ ನರನಾಡಿಡ್ಲ ನೆತ್ತೆರು ಸರಿ ಕಟ್ಟು ಪರತ್ತಂಡೆ ಇಲ್ಲಡಿತಿನಂಚಿನ ಅಕ್ಕ ಅಮ್ಮ ಮೆಗ್ದಿ ಪಲಿಯಲ್ಲು ಕಾಂಡೇರಿ ಅಲ್ಪ ಸಾಗುವಳಿ ಮಲ್ತೇರಿ ಪಜ್ಜಿರಿ ಕಾಣುತ್ತೇರಿ ಇಂಚಿನ ಮಾತು ಬೇಲೆಲ್ಲ ಮಲ್ತೇರಿ ಅಕಲ್ನ 70 ಸಾರ ನರನಾಡಿಲ್ಲ ನೆತ್ತೇರಿ ಪರತ್ತಂಡೆ ಅಕಲೆಗೆ BP ಶುಗರ್ ದಾದ ಪಂಡದೆ ಗೊತ್ತಾಯ್ಚಿ ನಂಗೆ ಎಡಮ ಗಂಟೆಗೆ ಪುಲ್ಯ ಪುನೆ ಬಂಗೋಡು ಎಡಮ ಗಂಟೆಗೆ ನಮ್ಮ ಲಕ್ಕಿ ಬೆಟ್ಟಿಗೆ ಸುರು ಮಲ್ಪನ ಬೇಲದಾದ ಕೆಂಡ ತಲೆಂಬುದ ಅಡಿಟಿತ್ತಿನಂಚಿನ ಮೊಬೈಲ್ ಎತ್ತೊಂಡ ವಾಟ್ಸಪ್ ಎತ್ತು ಮೆಸೇಜ್ ಬೈದಿನಿ ಏರು ಮಾತ ಗುಡ್ ಮಾರ್ನಿಂಗ್ ಕಡಪಡ್ತೇರಿ ಫೇಸ್ಬುಕ್ ಎತ್ತು ಲೈಕ್ ಬೈದಿನಿ ಕೋಡೆ ಪಾಡ್ದಿನಂಚಿನ 4ನೇ ದಿನದ ಶಾರದಾ ದೇವಿನ ಫೋಟೋಕ್ಕೆ ಎತ್ತು ಲೈಕ್ ಇನಿತ ಬೊಲ್ದು ಸೀರೆಗೆ ಎತ್ತು ಲೈಕ್ ಎಲ್ಲದ ಪಚ್ಚೆ ಸೀರೆಗೆ ಎತ್ತು ಲೈಕ್ ಒಂದು ನಮ್ಮ ಫೇಸ್ಬುಕ್ ದ ಚಿಂತನೆ ಸರಿ ಅವೇನು ಬರಿಕಿದಿ ಒಂಡ ಒಂಚು ಬಟನ್ ಒತ್ತಿಯ ನೀರು ಬೆಚ್ಚಾದೆ ಮೀಂಡಿ ಅಲ್ತಿರ್ದೆ ಪಿದಾಯಿ ಬಂದಾಗ ಒಂಚಿ ಬಟನ್ ರಿಮೋಟ್ ಒತ್ತನಾಗ ಕಾರ್ದ ಡೋರ್ ಓಪನ್ ಆಂಡೆ ಕಾರ್ ಕೊಂಡು ಆಫೀಸ್ ಪೋಯ ಖಾಲಿ ಕಂಪ್ಯೂಟರ್ 4 ಬಿರಳ್ಳೆ ಬೇಲೆ ಮಲ್ತ ಬೈಯಾಗಿ ಇಲ್ಲಡ್ ಬತ್ತ ರಿಮೋಟ್ ಒತ್ತಿ ಇಜಿನ ಫೋನ್ ಬತ್ತ ಕುಲ್ಯ ಇಲ್ಲಡ್ತಿನಂಚಿನ ಅಕ್ಕ ಅಮ್ಮ ಮೆಗ್ದಿ ಬಲಿಯಲ್ಲೋ ಒಂಚು ಬಟನ್ ಒತ್ತಿಯರೆ ನೀರು ಬೆಚ್ಚಾದು ಬೋಂಡು ಬೊಕ್ಕೊಂಚಿ ಬಟಂಡೆ ತಾರಾಯಿ ಪೆರೆ ದಾಂಡು ಬೊಕ್ಕೊಂಚಿ ಬಟಂಡೆ ಕಜಿಪು ಕಡೆ ದಾಂಡು ಬೊಕ್ಕೊಂಚಿ ಬಟಂಡೆ ಕುಂಟಾರ್ದು ದಾಂಡು ಬೊಕ್ಕೊಂಚಿ ಬಟಂಡೆ ನೆರ ಉಚ್ಚಿ ದಾಂಡೆ ಬೊಕ್ಕ ನಮ್ಮ ಇತ್ತಿನ ಇಲ್ಲದಾಗಲೇ ಮಾತ ಒತ್ತೊಂದು ವಾಟ್ಸಪ್ ಮೆಸೇಜ್ ಮಲ್ತದ ಫೋನ್ ಮಲ್ತದ ಆಂಡೆ ಖಾಲಿ ಕೊಂಬ ಬೀರೇನು ಮಾತ್ರ ಬಂದಿನಿ ಬೊಕ್ಕ ನಂಗೆ 4 ವರ್ಷ BP ಶುಗರ್ ಬರೋದೆ ಕೊಲ್ಲುವ ಅಂಚಂಡ ಜೀವನ ಎಂಚ ಒಂಥೊಡೆ 70 ಸಾರ ನರನಾಡಿಲ್ಲ ನೆತ್ತೆರ ಪರಪುನೆ ಏಪ ಕೆಂಡ ರಡ್ಡ ಅಂಗೈನ ನಮ್ಮ ಜೋರಾದ ಘರ್ಷಣೆ ಏಪ ಮಲ್ಪುವನ ಆ ಪೊರ್ತುಗು 70 ಸಾರ ನರನಾಡಿಲ್ಲ ನೆತ್ತೆರ ಪರಪುಣು ಅಂಚ ಪಂಡದ ಯಾನಿ ಪಂಡೆ ಬಣ್ಣದ ಎಲ್ಲ ನಿಕುಲಬಹುದು ಇಲ್ಲದ ಮೊಗಂಟಡ ಹತ್ತದ ಸಿಟೌಟಡ ಕುಲೊಂದು ಒಟ್ಟಿಯ ಕೈ ಚಪ್ಪಾಳೆ ಬಟ್ಟರೆ ಸುರು ಮಲ್ತಾರ ಅಂಡ
ಇಪದಿಲ್ಲದ ವಾರಿ ಜಕ್ಕ ಅಪದಿಲ್ಲದ ಜಲಜಕ್ಕಡಲೆತ್ತು ಪನ್ಪೆರಿ ನಯ ನೇತ್ರ ಕೋಡೆ ಮುಟ್ಟ ಸಮ ಇತ್ತಲ್ಲಿ ಇನಿದ ನೇತಲು ಒತ್ತಿ ಒಟ್ಟು ಅಲ್ಲಂದೆ ಮೊದಲೇ ಅಂಚಿತ್ತಿನ ಕಷ್ಟ ನಂಗೆ ಅವರೇ ಬಲ್ಲಿ ಐಕ್ ಬಡದ ಇಂಚಿತ್ತಿನ ಕಾರ್ಯಕ್ರಮ ಆಪಿನ ಅಲ್ಪ ನಿತ್ಯ ನಿರಂತರವಾದ ಕೈ ಚಪ್ಪಾಳಿದ ಸರ್ವಶಬ್ದ ಪಡಿಮೂರ್ತು ಬರಡು ಪನ್ಪುರಂಚಿನ ಆಶಯ ಐತ ಸಲಾದ ಗಡಿ ಗಡಿ ಎಂಕಲು ನಿಕ್ಲೆಡ ಕೈ ಚಪ್ಪಾಳೆ ಕೊರ್ಲೆ ಕೈ ಚಪ್ಪಾಳೆ ಕೊರ್ಲೆ ಕೈ ಚಪ್ಪಾಳೆ ಕೊರ್ಲೆ ಪನ್ಪುರಂಚಿನ ಊರಿನ ಫಲಂತೆ ಇಪ್ಪ ಎಂಕುಲು ನಿರೂಪಕೆರೆಯ ಫಲ ಬಾರಿ ಅಡ್ಡೇವೆ ಎಸ್ ಬಂಧುಳೆ ಉಷಾ ನವರಾತ್ರಿ ಉಚ್ಚಯದ ಪರ್ವಕಾಲ ಅಪ್ಪನ ಶಾರದದ ಪ್ರತಿಷ್ಠದ ದಿನ ಏನಿ ಸ್ಕಂದ ಮಾತನ ರೂಪೊಡಿ ಪೊನಂಚಿನ ಅಪ್ಪೆ ನಮ್ಮನ್ನ ಮಹಾತೆರೆಗಳ ತಾಂಕ ತನಕ ಮಲ್ತದು ಆಶೀರ್ವಾದ ಮಲ್ಪಡು ಪಲ್ಪೊನಂಚಿನ ಆಶಯಕ್ಕೆ ತೊಳೆದು ತುಳುವ ನಾಡದ ಐಸಿರ ಅವಲಾಂಚನೆ ಎಂಕುಲು ನಿರೂಪಕೆರೆ ಪ್ರವೀಣನ್ನೇ ಉಂತಿಯರಿಂದ ವಜ್ರ ಕಂಬದ ಬೋದಿಗೆ ಹಿಡಿದು ಸರ್ಪ ಜಿಡ ನಾಗ ಜಡೆ ಪೂರ ಕಾಣುತ್ತದೆ ಒಂಜಿ ರಾಶಿ ಮಂದು ತುಳುವ ನಾಡನ ನಮ್ಮ ಕಣ್ಣೆದುರು ಕಟ್ಟಿಲೆಕ್ಕ ಬಾರಿ ಪೊರ್ಲ ಪುಡು ಪೊಣಪೊಣಚಿನ ಅದ್ಭುತ ನಿರೂಪಕೆರೆ ಎಂಗ್ಲಿಗೆ ನಿರೂಪಕೆರೆಗೆ ಒಂಜಿ ವರ ತುಳುವ ನಾಡು ಮನೆ ಬಿಟ್ಟು ಎಂಗ್ಲೆ ಬೆದ್ದಾಲ ಬೋಡು ಖಾಲಿ ತುಳುನಾಡು ಬಂಡಾಂಡು ಒಂಜಿ ಮೇಟ್ ನವರಾತ್ರಿ ಆಪನು ಬೊಕ್ಕೊಂಜಿ ಮೇಟ್ ಆಟ ಆಪನು ಬೊಕ್ಕೊಂಜಿ ಮೇಟ್ ಪಿಲಿ ಆಪನು ಬೊಕ್ಕೊಂಜಿ ಮೇಟ್ ಕೋಲ ಆಪನು ಚೆಂಡೆ ಮದ್ದಳೆ ತೆಂಬರ ಊತಿ ಕಂಡಲ ಎಂಕ್ಲೆಗ ಅರ್ಧ ಗಂಟೆದ ಸುತ್ತೆ ಅಂಚಾದೆ ಈ ಪೊತ್ತುಡು ಅರ್ಧ ಗಂಟೆಗೆ ತೊಲಗಿದಾಗಿ ಮಿಕೆಂಡ ನವರಾತ್ರಿದ ಪರ್ವಕಾಲ ಅಂಚಾದೆ ಅಂಚಿತ್ತಿ ತುಳುನಾಡು ಎಂಚ ಉಂಡು ಅವೇನು ವರ ನಲಿಕೆದ ಹೊರಟು ತೂ ಒಂದು ಬರ್ಕ ಕೈ ಚಪ್ಪಾಳಿದ ಸ್ವರಶಬ್ದ ನಿತ್ಯ ನಿರಂತರವಾಗುತ್ತದೆ Thank you.
ಆಶೀರ್ವಾದ ರೂಪದ ಕೈ ಚಪ್ಪಾಳಿಗೆ ತರತಕ್ಕ ಒಂದು ಕಾರ್ಯಕ್ರಮವನ್ನು ಮುಂದುವರಿಸುವುದಿಲ್ಲ. ವಿಶೇಷವಾದ ಇನಿತ ದಿನ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ಮುಖ್ಯನ ಮುತಾಲಿಕಡೆ ಉಂಡಾಯಿನಂಚಿನ ಅದ್ಭುತವಾಯಿನಂಚಿನ ಶರಧನ ಗುಡಿ ಅಪ್ಪೆ ಅಲ್ಪ ವಿರಾಜಮಾನರಾತಿರಿ ನಂಗೆ ಮಾತಿರಿಗಳ ಆಶೀರ್ವಾದ ಮುತ್ತೊಂದುಲ್ಲರಿ ಅರ್ರ ಆಶೀರ್ವಾದಗೂ ತರತಕ್ಕ ಒಂದು ಕಾರ್ಯಕ್ರಮವನ್ನು ಮುಂದುವರಿಸುವುದಿಲ್ಲ. ಬಂಧುಳೆ ಇನಿತ ದಿನ 5ನೇ ದಿನ ಲಲಿತ ಪಂಚಮಿ ಎಂದು ಪಂಡ ತಿತೀರ್ಥ ಪ್ರಕಾರ ಇನಿ ಮಧ್ಯಾಹ್ನಾರ್ಧ ಎಲ್ಲ ಮಧ್ಯಾಹ್ನ ಮುಟ್ಟ ಲಲಿತ ಪಂಚಮಿ ಅಪ್ಪ ಸ್ಕಂದ ಮಾತನ ಹೊರಟು ನಮ್ಗೆ ಮಹಾತೆರೆಗಳ ಆಶೀರ್ವಾದ ಮಾಡ್ತೀರ್ಗೆ ಅರೆ ನಮ್ಮ ಮಗೆ ಏರಿಕೆಯಿಂದ ಕಾರ್ತಿಕೇಯ ಸರಿ ಅವಂಚು ಭಾಗ ಅಂಚು ಪಡೆ ಕೂಡ ಒಂಚೆ ತುಂಬದ ಕತೆಕ್ಕೆ ಬರ್ಬೆ ಎಕಡೆ ಬಂಡೆ ಕಟೀಲು ಕ್ಷೇತ್ರ ಮಹಾತ್ಮೆನ ತಗೊಂಡ ತುಂಬದ ಸಾಲಡೆ ಸುಬ್ರಹ್ಮಣ್ಯ ಕ್ಷೇತ್ರ ಮಹಾತ್ಮೆ ಬಹುಶಃ ತುಳುವೆರಾಯನಲ್ಲಮ್ಮ ಏರೆಗು ಪೋಡಿ ಚೆಡಲ್ಲ ನಾಗಗು ಪೋಡಿವ ವಾ ದೋಷಗೂ ನಮ್ಮ ಮಂಡೆ ಖರ್ಚು ಮಲ್ತಿಡಲ್ಲ ಮಂಡೆ ಹಾಳು ಮಲ್ತೊಂಜಡಲ್ಲ ನಾಗ ದೋಷಗೂ ಒಂಜಾತ ಮಂಡೆ ಹಾಳು ಮಲ್ತೊಂಡ್ ಬೇಗಂಡು ಕೆಂಡ ನಾಗನ ಬಗೆಟ್ಟು ನಂಗೆ ಕಿಪ್ಪುನಂಚಿನ ಒಂಜಾತೆ ಭಯ ಹಿರಿಯರೇ ನಾಗನ ಬಗೆಟ್ಟು ನಮ್ಮ ತರಕ ದಿಂಚಾದಿನಂಚಿನ ಒಂಜಾತ ಪೂಜನೀಯ ಭಾವನೆಲು ಒಂಜಾತ ಸರ್ತೆ ನಾಗದೋಷ ಸತ್ಯ ಅಂದೆ ನಮ್ಮ ಜೀವನಲ್ಲ ನಮ್ಮ ತೂಚಿನ ಒಂಜಾತ ನಾಗಗ ಬಾರಿ ತುಳುವ ನಾಡದ ಮಾನ್ಯತೆ ನಾಗದೋಷ ಬಹುಶಃ ನಂಗೆ ಮಾತೆರೆಗಳು ಗೊತ್ತುಂಡು ಇಲ್ಲದ ನಾಗಬನನ 10 ಕುಟುಂಬದ ನಾಗಬನನ ಊರದ ದೇವಸ್ಥಾನದ ನಾಗಬನನ ಮುಲ್ಪ ಒಲ್ಪಲ ಪರಿಹಾರ ಆವಂದಿನಂಚಿನ ನಾಗದೋಷ ಪರಿಹಾರ ಅಪ್ಪನ ಜಾಗಂದಿ ತಂಡ ಅವು ಕುಕ್ಕೆ ಸುಬ್ರಹ್ಮಣ್ಯ ಇನಿ ಕಾಲಗ ಜಗತ್ತದ ಉದ್ದಗಲುರ್ದುಲ ಜನಮಂಧೆನೆ ತನ್ನಡೆಗೆ ಲೆತ್ತೊಂದು ಅಕಲ ದೋಷ ನಿವಾರಣೆ ಮಲ್ಪುನಂಚಿನ ಮಲ್ಲ ಕಚ್ಚೆನೆ ಕರೆತಂದಿಪ್ಪುನಂಚಿನ ಪೊರ್ಲ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಅಂಚಿತ್ತಿನ ಶಕ್ತಿ ಆ ಜಾಗಗೆ ಎಂಚಬರ್ತನೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಪುರಪುದಾದ ಅಲ್ಪದ ಶಕ್ತಿ ಸಂಚಯದ ಗುಟ್ಟುದಾದ ಐತ ಕತೆನೆ ತುಂಬುದ ನೃತ್ಯ ರೂಪ ಕೊಡು ನಿಕಲ ದುಂಬದಿಕ್ಕೆ ಕುದಿ ಒಂದುಲ್ಲ ಬಂದೊಳೆ ಎಂಚಿತ್ತಿ ಕತೆಕ್ಕೆ ಈತ ದಿನ ಈ ವೇದಿಕೆಡೆ ಗೆಜ್ಜ ಪಜ್ಜದ ಸೊರದಿಂಚವನ ಆಮೇಲೆ 4 ಸಾಲ್ಟ್ ಪಂಪುಲಂಚಿನ ಪ್ರಯತ್ನ ಮಲ್ತೊಂಡ್ ಬಾ ಪುರಾಣದ ಕಥೆನ ನಮ್ಮ ಮಾತಿರ್ಲ ತೆರಿಯಂದಿನಕುಲು ಕಶ್ಯಪ ಮಹರ್ಷಿಲ್ಲ 2 ಜನ ಬಡಿದೆಲ್ಲೆಗೆ ಒಂಜಿ ದಿನ ಗಲಾಟೆ ಬತ್ತಂಡೆ ಪಂಜೋಳ್ನ ಗಲಾಟೆ ಪಣದೆ ಮನಿ ಪಂದೆ ಕುಲ್ಲು ಲೆಕ್ಕ ಆಯ್ಚಿ ಐತ ಪಿರಾವುಗು ಐತ ಎದುರುಗು ಒಂಜಾತ ಘಟನೆಲು ಸೇರಂದು ಒಂಜಿ ಕ್ಷೇತ್ರ ನಿರ್ಮಾಣ ಪುನಡೆಗ ಆಡೆ ಎಂಚ ಕದ್ರುಬಕ ವಿನಿತೆ ಕಶ್ಯಪ ಮಹರ್ಷಿಲ್ಲ 2 ಜನ ಬಡಿದೆಲ್ಲು ಒಂಜಿ ದಿನ ಪಾತಿರೊಂದು ಇತ್ತಿಲೆಗನೆ ಒಂಜಿ ಪಂತ ಪಾಡುವೇರಿ ಮಾಮೂಲಿ ಪಂಥ ಮಲ್ಲ ಪಂಥ ಅಕ್ಕಸಡು ರಹಮಂದು ಬೋಪುನಂಚಿನ ದೇವೇಂದ್ರನ ಕುದುರೆದ ಬೀಲದ ಬಣ್ಣ ಬಲ್ದು ಬಕ್ಕ ಕಪ್ಪು ಪಂಪುನ ವಿಚಾರಡು ಒಂಜಿ ಪಂಥ ಉಚ್ಚೈಶ್ರವ ಬುಲ್ದು ಕುದುರೆದ ಬೀಲದ ಬಣ್ಣ ಕಪ್ಪವರ ಸಾಧ್ಯ ಉಂಡ ಕಪ್ಪು ಒಂದು ಚತಿ ಕಟ್ಟಿಯಲು ಕದ್ರು ಬುಲ್ದು ಬಣ್ಣದ ಹೊಟ ಕಟ್ಟಿಯಲು ಇಳಿತೆ ಪಂತಾದೆ ಒರಿಯರೆ ಬಲ್ಲಿ ಪಂತ ಗೊಂಜಿ ಗುರ್ತಾವಡು ಪಣದೆ ಗೆಂದಿನ ಕಲ್ನ ದಾಸಿ ಅಪ್ಪಲು ಸೋತಿನಾಲು ಪಂಪು ನಚ್ಚಿನಡೆಗೆ ಪಾತೆರ ಮುತ್ತುದು ಪೋಂಡು ಕದ್ರುಗುಲ ಗೊತ್ತುಂಡು ಕುದುರೆದ ಬೀಲದ ಬಣ್ಣ ಬೊಲ್ದು ಅಂಡ ಪಂತ ಪಾಡ್ದಲತ್ತ ಚದಿ ಕಟ್ಟಿಯರತ್ತ ಈ ಪೊಂಜೋಲು ಚದಿ ಕಟ್ಟಿನ ದಾದಾಪುನು ಬಲ್ಪುನಿಕ್ ದುಂಬುದ ಉದಾಹರಣೆ ಕತೆ ಅದು ಪೋಂಡು ಸರಿ ಇಲ್ಲಡೆ ಬತ್ತಲೆ ನಾಗ ಸಂತತಿದ ಅಪ್ಪಯ್ಯನಂಚಿನ ಕದ್ರು ತನ್ನ ಜೋಕುಳ್ಳ ಪಂಪಲಿಗೆ ಪೋಲೆ ಜೋಕುಲೆ ಎಲ್ಲ ದಾನಿಗೆ ಕಾಂಡೆ ಬರ್ಪಣಂಚಿನ ದೇವೇಂದ್ರನ ಕುದುರೆದ ಬೀಲನು ತುಚಿ ಪಚ್ಚಲೆ ಬೀಲ ಕಪ್ಪಾದು ತೋಜೋಡು ಜೋಕುಲು ಒತ್ತೊಳುಜ ಸತ್ಯದ ಸಾದಿಡು ಧರ್ಮದ ಸಾದಿಡು ನಡಪಡು ಪಡೆದು ಪಂತಿನ ಈರೆ ಎಂಗ್ಲೇನೆ ಅಧರ್ಮದ ಸಾದಿಗೆ ನಡಪರೆ ಪಂಪರತ್ತ ಸಾಧ್ಯಚ್ಚಿಂದ ಪಂಡಿರಿ ಶಾಪ ಕೊರಿಯಲು ಕತ್ರು ದುಂಬದ ದಿನ ಮಾನಿಗೆ ಜನಮೇಜೆ ನಡಪವನಂಚಿನ ಯಾಗೋಗು ನಿಗುಲ್ಪುರ ಹಾವುತಿ ಅದು ಪೋಲೆ ಎಂದೆ ಜೋಕುಲಿಗೆ ಪೋರಿಗೆ ಅಂಡಿ ಮನದಾನಿ ಪೋಯರಿ ದೇವೇಂದ್ರನ ಕುದುರೆದ ಬೀಲನ್ನು ತುಚ್ಚಿ ಬಕ್ಕಿಯರಿ ಪಾರು ಬಂದಾಗ ಕುದುರೆದ ಬೀಲ ಕಪ್ಪು ತೋಚಿಂಡೆ ವಿನಿತೆ ಕದ್ರುನ ದಾಸಿ ಅದು ಪೋಯಲೆ ಒಂಜಿ ಮೈಟ್ ದಾಸ್ಯತ್ವದ ಸಂಕೋಲೆ ಒಕ್ಕೊಂಜಿ ಮೈಟ್ ತನಕ ಜೋಕುಲಿಜ್ಜಿ ಬಂಪುನಂಚಿನ ಬೇರೆ ಬೆಸರೆ ಆ ಪೊರ್ತುಡು ಕಶ್ಯಪ ಮಹರ್ಷಿನು ಅಲಿಗೆ ಕೊಡ್ತಿನಂಚಿನ ಸಂತಾನ ಪ್ರಾಪ್ತಿಗೂ ಬೋಡಾದು ಕೊಡ್ತಿನಂಚಿನ ರಡ್ಡು ತೆತ್ತಿಲೆಡು ಒಂಜಿ ತೆತ್ತಿನ ಒಡೆತು ಬಿಡುಪ್ಪಲೆ
ನನಲ ಕಾರು ಸರಿ ಕಟ್ಟು ಪುಟ್ಟಂದಿನಂಚಿನ ಅರುಣೆ ಐಟು ಉದಿತು ಬರ್ಪೆ ಸೂರ್ಯನ ಸಾರಥಿಯಾದ ಪೋಪೆ ಅಂಡ ಫೋನಗ ಒಂಜಿ ಎಡ್ಡೆ ಬೆಲೆ ಮಲ್ಪೆಗೆ ಕೂಡ ಒಂಜಿ ತೆತ್ತಿನ ಅಪ್ಪ ಬೇನೆ ಬೆಸರಡು ಪುಡಪರ ಬಲ್ಲೆತ್ತ ಪಣದ ಆ ತೆತ್ತಿನ ಕೊಡೋದು ಏಳು ಕಡಲ್ದ ಆ ಎರಡು ದೀಪೆ ಕಾಲ ಕರೇಂಡಿ ಆ ತೆತ್ತಿ ಉಡೆತ್ತು ಬತ್ತಂಡೆ ಗರುಡೆ ಈ ಲೋಕದ ಬುಳ್ಳಿ ಬುಲ್ಪುತುಯೇ ತೂಯಿನಂಚಿನ ಪೊರ್ತುಡು ಹಾಗೆ ಜ್ಞಾನ ದೃಷ್ಟಿಡು ಗೊತ್ತಾಂಡು ತನ್ನ ಅಪ್ಪೆಗೆ ನಾಗ ಸಂತತಿಲು ಮಲ್ತಿನಂಚಿನ ಮೋಸ ಒಂಜಿ ಮೈಟು ಬಂಜಿದ ಬಡವು ಬುಕ್ಕೊಂಜಿ ಮೈಟು ಅಪ್ಪೆಗಾಯನಂಚಿನ ದ್ರೋಹದ ಕೋಪ ಕಣ್ಣು ತೂವರ ತಿಕ್ಕಿನಂಚಿನ ಮಾತ ನಾಗನಕಲೆಲ್ಲ ಕುಕ್ಕುದು ಮುಕ್ಕುದು ತಿನಿಯರು ಸುರು ಮಲ್ತೆ ಆ ಪೊರ್ತುಡು ಆಯನ ಕಣ್ಣುಗು ಬೂರ್ನಿ ವಾಸುಕಿ ಪರಮ ಶಿವಭಕ್ತನಂಚಿನ ವಾಸುಕಿ ಗರುಡನ ಕಣ್ಣಿಡ್ದು ತಪ್ಪ ಒಂದು ಪರಲೊಂದು ಪಾರೊಂದು ಬಲ್ತೊಂದು ಪೋಪೆಗೆ ಪೋದು ತನ್ನ ಅಮ್ಮೆರಾಯನಂಚಿನ ಕಶ್ಯಪ ಮಹರ್ಷಿನ ಪಾದಮುದಿಯಲಿಗೆ ಬೂರೋಣ್ಬೆ ತನ್ನ ಪಾದಮುದಿಯಲಿಗೆ ಬೂರ್ನೆಂಚಿನ ತನ್ನ ಮಗನು ಲಕ್ಕದು ಉಂಟಾವೇರಿಗೆ ಪಾದ ಮಗ ಅಂದು ಕೆಂಡಿರಿ ಆ ಪೊರ್ತುಗಾಡೆ ಪಾರೊಂದು ಬರ್ಪೆ ಗರುಡನು ಉಂಟಾದ ಪನ್ಪರಿಗೆ ನಿನ್ನ ಬಂಚಿದ ಬಡವದ ಸೊತ್ತು ಅಪ್ಪನಂಚಿನ ಸೊತ್ತು ಈ ವಾಸುಕಿ ಅತ್ತೆ ಈ ರಮಣಕ ದೀಪಗೂ ಪೋಲ ಅವಳು ನಿನ್ನ ಬಂಚಿದ ಬಡವನು ಅರಿಪನಂಚಿನ ಸೊತ್ತುಲು ಇಲ್ಲ ಸರಿ ಗರುಡೆ ರಮಣಕ ದೀಪಗೂ ಪೋಯಿ ವಾಸುಕಿ ಅಮ್ಮೆರಡೆ ಕೆಂಡಿಗೆ ಎನ್ನ ದುಂಬುದ ಜೀವನದ ಕಥದಾದ ಅಮ್ಮೆರೆ ಆ ಪೊರ್ತುಡು ಕಶ್ಯಪ ಮಹರ್ಷಿಲು ಪನ್ಪರಿಗೆ ಈಶ್ವರನ ಧ್ಯಾನ ಮಲ್ತೊಲ್ಲ ಒಲಿದು ಬರ್ತನಂಚಿನ ಶಿವೆ ನಿನ್ನ ಜೀವನದ ದುಂಬುದ ಸಾಧೀನ ಪನ್ಪೆ ಸರಿ ವಾಸುಕಿ ತಪಸ್ಸು ಮಲ್ತೆ ಈಶ್ವರ ದೇವರು ಒಲಿದು ಬತ್ತೀರಿ ದಾದ ಅಂದಕ್ಕೆ ದುಂಬುದ ದಿನ ಮನೆಗೆ ದುಷ್ಟ ದಾನವೀರನ ವಧೆ ಮಲ್ಪರೆ ಬರ್ಪನಂಚಿನ ಎನ್ನ ಮಗೆ ಸುಬ್ರಹ್ಮಣ್ಯ ಈ ಜಾಗಡೆ ನೆಲೆ ಉಂಟುವೆ ನಿಕುಲು ಒಟ್ಟಾದ ನಾಗದೋಷ ನಿವಾರಕರಾದ ಲೋಕ ಪ್ರಸಿದ್ಧಿಯ ಪರುಜೋಕುಲ ಎಂದು ಪಂಡದೆ ಆರು ಪೋಯರಿ ವಾಸುಕಿ ತಪಸ್ಸನ್ನು ಮುಂದುವರಿಸಾವೆ ಇನಿಕಲ ಆ ಜಾಗ ಕುಕ್ಕೆ ಸುಬ್ರಹ್ಮಣ್ಯಡೆ ನಮ್ಮ ಪುಂಚ ಅಂದು ಪಂಪ ಮೂಲ ಜಾಗ ಅವೇ ವಾಸುಕಿ ತಪಸ್ಸು ಮಲ್ದಿನ ಜಾಗ ಆ ತಪಸ್ಸು ಮಲ್ತೊಂದಿಪ್ಪನ ಪಗನೆ ಆ ಜಾಗಡು ಹೊಸಳಿಗಮ್ಮನ ಸಾನ್ನಿಧ್ಯ ಇನಿಕಲ ಕುಕ್ಕೆ ಸುಬ್ರಹ್ಮಣ್ಯಗೆ ಪೋಯಂದಾಂಡ ದೇವಸ್ಥಾನದ ಬಲತ್ತಮರ್ ಗಿಲ್ಡು ಹೊಸಳಿಗಮ್ಮನ ಸಾನ್ನಿಧ್ಯನು ತೂವನ್ಬ ಏರ ಹೊಸಳಿಗಮ್ಮ ವಟ ಯಕ್ಷಿಣೆ ಅಲ್ಪ ಸಿದ್ಧಯಾಗನು ಮಲ್ತೊಂದಿಪ್ಪನಂಚಿನ ವಿಜಯ ಯೋಗಿ ಪನ್ಪುನಂಚಿನ ಸಿದ್ಧ ಯೋಗಿನ ತಪಸ್ಸು ಕೆಡಿಸಾರೆ ಬರ್ಪನಂಚಿನ ಪಲಾಸಿ ಪನ್ಪುನ ರಕ್ಕಸನ ಕೆರ್ದು ಮುಗಿಪರೆಗೆ ಬೋಡಾದೆ ಕಟೋತ್ಕಚ ನಮಗೆ ಚಂಡೀಲಗ್ ಅನುವು ಕೊರ್ಪಲೆ ವೇಸ ಮದತ್ತು ಬತ್ತಿನಂಚಿನ ಪಲಾಸಿ ರಕ್ಕಸನ ಕೆರ್ದು ಮುಗಿಪುವೆ ಚಂಡೀಲೆ ಆ ಪುರ್ತುಡು ನನ್ನ ದುಂಬುದ ದಿನ ಮನಿಗೂ ತುಳುವನಾಡದ ಧರ್ಮದೈವ ಪುರುಷರಾಯ ಆದ ಮೆರೆಲ ಪನ್ಪುನಂಚಿನ ಬಿರ್ದು ಕೊರಿಯರಿಗೆ ಚಂಡೀಲಗ್ ಇನಿಕಲ ಸುಬ್ರಹ್ಮಣ್ಯ ದೇವಸ್ಥಾನದ ದೂರ 20 ಕಿಲೋಮೀಟರ್ ದೂರಡು ಕುಮಾರ ಪರ್ವತೋಡು ಪುರುಷರಾಯನ ಸಾನ್ನಿಧ್ಯ ನಮ್ಮ ತೂವನ್ಬ ಕಾಲ ಕರೇಣೆ ರಕ್ಕಸೆರೆ ಕೊಡವರ ಬಹಾನ್ವಿತರಾದ ಮೆರೆಪುನಂಚಿನ ಕಾಲ ರಕ್ಕಸೆರ್ನ ವಧೆಗೆ ಬೋಡಾದ 33 ಕೋಟಿ ದೇವತೆಗಳ ದಂಡದ ನಾಯಕಿಯಾದ ಲಡೈದ ಕಲಕ್ಕೆ ಬರ್ಪೆ ಕಾರ್ತಿಕೇಯೇ ಬತ್ತಿನಾಯೇ ರಕ್ಕಸರಿನ ಕೆಡ್ದು ಮುಗಿಪುವೆ ಅಮ್ಮೆರೆ ವಾಸುಕಿಗೂ ಓಡ್ತಿನ ಪಾತ್ರದ ಪ್ರಕಾರ ಕುಕ್ಕೆಡೆ ನೆಲೆ ಉಂಟುವೆ ನಾಗದೋಷ ನಿವಾರಕರಾದ ಇನಿಕಲ ಪ್ರಚಲಿತೋಡು ನೆರೆ ಬಂಧುಳೆ ಅಂಚಿತ್ತಿನ ವಿಶೇಷವಾದ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರನ ಕಥೆನು ಈ ವೇದಿಕೆಡೆ ಪ್ರಸ್ತುತಪಡಿಸುವುದಿಲ್ಲ ಕೈ ಚಪ್ಪಾಳೆರು ಆಶೀರ್ವಾದ ನಿತ್ಯ ನಿರಂತರವಾದ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇದು ನಯನ ಮನೋಹರ ಸಹ್ಯಾದ್ರಿ ಮಲೆಯ ಕುಮಾರ ಪರ್ವತದ ಕುಮಾರಧಾರ ನದಿಯ ತಟದಲ್ಲಿ ರಾರಾಜಿಸುವ ತ್ರಿಲೋಕನಾಥ ಈಶ್ವರ ಹಾಗೂ ಪಾರ್ವತಿ ಉಮಾ ಮಹೇಶ್ವರರಾಗಿ ವಾಸುಕಿ ಸುಬ್ರಹ್ಮಣ್ಯರೊಂದಾಗಿ ನೆಲೆ ನಿಂತ ಪವಿತ್ರ ಸ್ಥಳ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ. Mama
ಕಶ್ಯಪ ಮುನಿಯ ಮಕ್ಕಳಾದ ವಾಸುಕಿ ಹಾಗೂ ಗರುಡರಲ್ಲಿ ಹುಟ್ಟಿಕೊಂಡ ದ್ವೇಷದ ಹಗೆಯಿಂದಾಗಿ ಗರುಡ ತನ್ನ ಹಸಿವನ್ನು ನೀಗಿಸಲು ವಾಸುಕಿಯನ್ನು ಅಟ್ಟಿಸಿಕೊಂಡು ಬರುತ್ತಾನೆ. ವಾಸುಕಿಯನ್ನು ಬಿಟ್ಟು ಬಿಡು. ಶಿವಭಕ್ತ ವಾಸುಕಿಯನ್ನು ಕೊಂದರೆ ನಿನಗೆ ದೋಷ ತಪ್ಪಿದ್ದಲ್ಲ. ಬಿಡಲಾರೆ ಹಸಿವು. ಗರುಡ, ನಿನ್ನ ಹಸಿವನ್ನು ನೀಗಿಸುವ ಜಾಗ ಎಲ್ಲಿದೆ ಎಂದು ನಾನು ತಿಳಿಸುತ್ತೇನೆ. ನೀನೀಗ ವಾಸುಕಿಯನ್ನು ಬಿಟ್ಟು ಬಿಡು. ಗರುಡ, ವಾಸುಕಿಯ ಮೇಲಿನ ಹಗೆಯನ್ನು ಬಿಟ್ಟು ನೀನು ರಮಣಕ ದ್ವೀಪಕ್ಕೆ ಹೋಗು ಗರುಡ, ಹೋಗುವಂತವನ. ಅಪ್ಪ, ನನ್ನ ಪ್ರಾಣವನ್ನು ಉಳಿಸಿದಿರಿ, ನನಗಿನ್ನೇನು ದಾರಿ? ಮಗು ವಾಸುಕಿ, ಆ ಪುಣ್ಯಾಶ್ರಮದಿಂದ ತುಂಬಿದ ಸಹ್ಯಾದ್ರಿ ಮಲೆಯ ಕುಮಾರ ಕ್ಷೇತ್ರಕ್ಕೆ ಹೋಗು. ಭಕ್ತಿಯಿಂದ ಶಿವಧ್ಯಾನ ಮಾಡು. ಶಿವಾನುಗ್ರಹದೊಂದಿಗೆ ನಾಗದೋಷ ನಿವಾರಿಸುವ ಮಹಾಶಕ್ತಿ ನಾಗದೇವನಾಗಿ ಮೆರೆ.
ಯಾಕಿಂತಹ ಘೋರ ತಪಸ್ಸು? ಮಹಾದೇವ, ಗರುಡ ಭಯದಿಂದ ಅಪ್ಪ ಕಶ್ಯಪರ ನುಡಿಯಂತೆ ನಡೆಯುತ್ತಿದ್ದೇನೆ. ನನಗೊಂದು ಹೊಸ ಬದುಕನ್ನು ತೋರಿಸು ದೇವ. ವಾಸುಕಿ, ಮುಂದೊಂದು ದಿನ ನನ್ನ ಕುಮಾರ ಷಣ್ಮುಖ ತಾರಕಾದಿ ರಕ್ಕಸ ಕುಲವನ್ನು ಸಂಹರಿಸಿ ಈ ಗಿರಿಗೆ ಬರುತ್ತಾನೆ. ಅವನ ಅನುಗ್ರಹದೊಂದಿಗೆ ಲೋಕದ ಜನ ಪೂಜಿಸುವ ನಾಗದೋಷ ನಿವಾರಿಸುವ ಮಹಾಶಕ್ತಿ ನಾಗದೇವನಾಗಿ ಮೇಲೆ ನೀನು ನೆಲೆ ನಿಂತ ಈ ಹುತ್ತವೇ ಪುಣ್ಯಕ್ಷೇತ್ರವಾಗಿ ಆದಿ ಸುಬ್ರಹ್ಮಣ್ಯ ಕ್ಷೇತ್ರವೆಂದು ಲೋಕ ಪ್ರಸಿದ್ಧಿ ಪಡೆಯಲಿ. ಶಿವಪಾರ್ವತಿಯರ ಪರಮ ಭಕ್ತೆ ವಟಯಕ್ಷಿಣಿ ಶ್ರೀ ಕ್ಷೇತ್ರದಲ್ಲಿ ಹೊಸಳಿಗಮ್ಮ ಎಂಬ ಹೆಸರಿನಿಂದಿರುವಾಗ ಈಕೆಯ ಭಕ್ತ ವಿಜಯ ಎನ್ನುವ ಪಂಡಿತ ಯೋಗಿ ಯೋಗ ಸಿದ್ಧಿಗಾಗಿ ಮಹಾಯಾಗ ಮಾಡುತ್ತಾ ಹೊಸಳಿಗಮ್ಮನನ್ನು ಆರಾಧಿಸುತ್ತಿರುತ್ತಾನೆ. ಘಟೋತ್ಕಚನ ಮಗ ಚಂಡಿಲ ಯೋಗ ಸಿದ್ಧಿಗೆ ತೊಡಕಾಗುತ್ತಿರುವ ಪಲಾಸಿ ರಾಕ್ಷಸನ ಸಂಹಾರಕ್ಕಾಗಿ ಕಾವಲು ಕಾಯುತ್ತಿರುತ್ತಾನೆ. ವಂದಿಸಿದೆ. ಈ ವಿಜಯ ಯೋಗಿಗೆ ಯೋಗ ಸಿದ್ಧಿಯಾಗುವಂತಹ ಭಾಗ್ಯವನ್ನು ಕೊಡುತ್ತಾಯಿ. ಚಂಡಿಲ, ಈ ವಿಜಯ ಯೋಗಿಯ ಸಿದ್ಧಯಾಗಕ್ಕೆ ಪಲಾಸಿ ಎನ್ನುವ ರಾಕ್ಷಸ ತೊಡಕಾಗಲಿಕ್ಕಿದ್ದಾನೆ. ಆತ ಆದಿ ಸುಬ್ರಹ್ಮಣ್ಯದ ಹುತ್ತದಲ್ಲಿರುವ ವಾಸುಕಿಗೂ ತೊಂದರೆ ಕೊಡುತ್ತಿದ್ದಾನೆ. ನಿನ್ನ ಬುದ್ಧಿವಂತಿಕೆಯಿಂದ ಆ ಪಲಾಸಿ ರಾಕ್ಷಸನನ್ನು ಸಂಹರಿಸು. ಅಮ್ಮ ಹೊಸಳಿಗಮ್ಮ, ನಾನು ಈ ಸಿದ್ಧಯಾಗವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿರುತ್ತೇನೆ. ಚಂಡಿಲ, ಹೆದರಬೇಡ. ನಿನ್ನ ಚಾಣಾಕ್ಷತನವನ್ನು ಉಪಯೋಗಿಸು. ಎಚ್ಚರ ಚಂಡಿಲ, ಎಚ್ಚರ. ಆ ಪಲಾಸಿ ರಾಕ್ಷಸನನ್ನು ಸಂಹರಿಸು. ಯಾರು ನೀನು? ನನ್ನ ಹೆಸರು ಚಂಡಿಲ. ಈ ವಿಜಯ ಯೋಗಿಯ ಯಾಗವನ್ನು ಕೆಡಿಸಲು ಬರುವ ಪಲಾಸಿ ರಾಕ್ಷಸನನ್ನು ಸಂಹರಿಸಲು ಕಾಯುತ್ತಿರುವೆ. ತಗೋ ಈ ಭಂಗಿಯನ್ನು ತಗೋ.
ದೇವಾನುಗ್ರಹದಿಂದ ನನಗೆ ಯೋಗ ಸಿದ್ಧಿಯಾಗಿದೆ. ಪರಶುರಾಮ ಸೃಷ್ಟಿಯ ಈ ನಾಡಿನ ಈ ಪವಿತ್ರ ಕ್ಷೇತ್ರದಲ್ಲಿ ತುಳುನಾಡ ಕಾರ್ಣಿಕದ ದೈವ ಪುರುಷರಾಯ ಎಂಬ ಹೆಸರಿನಿಂದ ದೇವರ ಅಂಗರಕ್ಷಕನಂತೆ ನೀನು ಪುರುಷರಾಯನಾಗಿ ಮೆರೆಯಬೇಕು. ಪುರುಷರಾಯನಾಗಿ ಮೆರೆ, ಪುರುಷರಾಯನಾಗಿ ಮೆರೆ, ಪುರುಷರಾಯನಾಗಿ ಮೆರೆ. ಅಸುರೇಂದ್ರನೆಂಬ ದೈತ್ಯ ರಾಕ್ಷಸ ಸ್ವರ್ಗಾಧಿಪತ್ಯವನ್ನು ಅಪೇಕ್ಷಿಸಿ ಇಂದ್ರನೊಡನೆ ಸೋತು ಹಗೆ ತೀರಿಸುವ ಸಲುವಾಗಿ ಮಹಾ ರಾಕ್ಷಸಿ ಮಾಯಾದೇವಿಯಲ್ಲಿ ಕಶ್ಯಪ ಮುನಿಯನ್ನು ಮೋಹಗೊಳಿಸಿ ಇಂದ್ರನನ್ನು ಜಯಿಸುವ ಮಕ್ಕಳನ್ನು ಪಡೆಯುವಂತೆ ಕಳಿಸುತ್ತಾನೆ. ಪಡೆದ ಮಕ್ಕಳಲ್ಲಿ ಶೂರಪದ್ಮ, ಸಿಂಹವಕ್ರ, ಗಜಾಸ್ಯ, ತಾರಕಾದಿ ರಾಕ್ಷಸರು ಅಹಂಕಾರದಿಂದ ಮೆರೆಯುತ್ತಿರುವಾಗ 33 ಕೋಟಿ ದೇವತೆಗಳ ದಳವಾಯಿಯಾಗಿ ಶಿವಪುತ್ರ ಸುಬ್ರಹ್ಮಣ್ಯ ದೇವಸೇನಾನಿ ಪಟ್ಟವನ್ನು ಧರಿಸಿ ತಾರಕಾದಿ ರಾಕ್ಷಸರನ್ನು ಸಂಹರಿಸುತ್ತಾನೆ. ಸುಬ್ರಹ್ಮಣ್ಯ ಸ್ಕಂದ ಷಣ್ಮುಖ ಸುಬ್ರಹ್ಮಣ್ಯ ಕಾರ್ತಿಕೇಯ ಉಸಿರಲ್ಲೇ ಇಲ್ಲ.
ಬಂದೆ ನನ್ನೊಡೆ ಕಾದೊಡದೆಯಾ ಶೂರಪದ್ಮನನ್ನು ವಧಿಸಿ ಆತನ ದೇಹದ ಒಂದು ಭಾಗವನ್ನು ನವಿಲನ್ನಾಗಿಸಿ ಇನ್ನೊಂದು ಭಾಗವನ್ನು ಕುಕ್ಕುಟ ಪತಾಕೆಯನ್ನಾಗಿಸಿ ಸುಬ್ರಹ್ಮಣ್ಯನು ಮಯೂರವಾಹನನಾಗುತ್ತಾನೆ. ನಮೋ ಸುಬ್ರಹ್ಮಣ್ಯ ನಮೋ ವಾಸುಕಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ, ನಿನ್ನ ಸಾಹಸಕ್ಕೆ ಮೆಚ್ಚಿದೆ. ಹಿಂದೆ ಗರುಡ ಭಯದಿಂದ ಈ ಗಿರಿಗೆ ಬಂದ ವಾಸುಕಿಗೆ ನಾನೊಂದು ಅಭಯವನ್ನು ನೀಡಿದ್ದೆ. ತಾರಕಾದಿ ರಕ್ಕಸ ಕುಲವನ್ನು ಸಂಹರಿಸಿದ ನೀನು ವಾಸುಕಿಯ ಒಂದು ಅಂಗವಾಗಿ ಈ ಕ್ಷೇತ್ರದಲ್ಲಿ ಮೆರೆಯುವಂತವನಾಗು. ಮಹಾದೇವ, ನಿಮ್ಮ ಇಚ್ಛೆಯಂತೆ ನಾನು ವಾಸುಕಿಯ ಒಂದು ಅಂಗವಾಗಿ ನಂಬಿದ ಭಕ್ತರಿಗೆ ಅಭಯವನ್ನೀಯುವ ನಾಗದೋಷ ನಿವಾರಿಸುವ ನಾಗದೇವರಾಗಿ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿಯಾಗಿ ಲೋಕಕ್ಕೆ ಬೆಳಕನ್ನು ತೋರುವೆ. ಪರಶುರಾಮ ಸೃಷ್ಟಿಯ ತುಳುನಾಡ ಕಾರ್ಣಿಕದ ಪುಣ್ಯಕ್ಷೇತ್ರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಿಗೆ ಯಾರು ನಿರ್ಮಲ ಚಿತ್ತದಿಂದ ಆಗಮಿಸಿ ಪುಣ್ಯಕರ ಕುಮಾರಧಾರೆಯಲ್ಲಿ ಮಿಂದು ಕರುಣಾಮಯಿ ವಾಸುಕಿ ಸುಬ್ರಹ್ಮಣ್ಯನನ್ನು ಶ್ರದ್ಧಾಭಕ್ತಿಯಿಂದ ವಂದಿಸಿ ದರ್ಶನ ಪಡೆದಲ್ಲಿ ಜನ್ಮಾಂತರದ ನಾಗದೋಷ ಪರಿಹಾರವಾಗಿ ಸರ್ವ ಪಾಪ ಸರ್ವ ರೋಗಗಳು ಸಕಲ ಸಂಕಷ್ಟಗಳಿಂದ ಮುಕ್ತಿ ಹೊಂದುವ ಕಲಿಯುಗದ ಪ್ರತ್ಯಕ್ಷ ದೇವನಿರುವ ಜಗತ್ಪ್ರಸಿದ್ಧ ಕಾರ್ಣಿಕದ ಕ್ಷೇತ್ರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ. ಕ್ಷೇತ್ರ ಪುರಾಣ ಮಂಜರಿ ಭಕ್ತಿ ಭಾವದ ನೃತ್ಯ ಸಂಗಮ ಸುಬ್ರಹ್ಮಣ್ಯ ಎಡ್ಡೆ ತುಳುನಾಡ ಕೈ ಚಪ್ಪಾಳೆ ಕೊರ್ಲೆ ನೆಕ್ಸ್ಟ್ ಧರ್ಮಸ್ಥಳ ಮಲ್ಪರೆ ಒಂದ್ ಜಾತೆ ಹೊಸ ಉರುಪು ತಿಕ್ಕೊಂಡು ಎಸ್ ಬಂದುಳೆ ಕುಕ್ಕೆ ಸುಬ್ರಹ್ಮಣ್ಯನ ಕಥೆನ ತಗೊಂಡ ಅಖಿರ್ದ ಸಾಲಡಿ ಜೀಟಿಕದ ದೊಂದಿಡೆ ಉಂಡ ಪುನಂಚಿನ ಧರ್ಮ ದೈವೋಳ್ಳ ಕಥೆ ಪುನಂಚಿನ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೇನೆ ಈ ವೇದಿಕೆಡೆ ಪ್ರದರ್ಶನ ಮಾಡ್ಪರೆಗುಲ್ಲ ತುಂಬು ಖಂಡಿತವಾದಲ್ಲ ಈ ಪೊರ್ತು ನಡುಬಗ್ಗವಡು ತೆರೆತಗ್ಗವಡು ಒಂದ್ ಜಾತೆ ಸುಗಿಪು ಸಂಧವನಂಚಿನ ಮಲ್ಲ ಕಚ್ಚೆ ಶಾರದನ ಪ್ರತಿಷ್ಠೆದ ಮಲ್ಲ ಪರ್ವ ಪುರ್ಲ ಉಚ್ಚಯ ನವರಾತ್ರಿದ ಸಂಭ್ರಮ ಸಡಂಗರದ ಈ ಮಲ್ಲ ವೇದಿಕೆಗೆ ಥಂಡರ್ಗೈಸ್ ಫೌಂಡೇಶನ್ ಎಂಕ್ಲೆಗೆ ಆತ್ಮೀಯವಾದ ನಂಚಿನ ಲೆಪ್ಪಲೆ ಕೊರ್ದು ಎಂಕ್ಲೇನು ಎನಿತ ದಿನ ಈ ವೇದಿಕೆಡೆ
ಕಾರ್ಯಕ್ರಮ ಕೊರ್ರೆ ಅವಕಾಶ ಮಾಡಿಕೊಡ್ರೆ ಹೆಚ್ಚಿನ ಶಾರದೋತ್ಸವ ಸಮಿತಿದ ಅಧ್ಯಕ್ಷರಿಗೆ, ಪದಕರಿಗೆ, ಸಮಿತಿದ ಸರ್ವ ಸದಸ್ಯರಿಗೆ ತಂಡ್ರಗೈಸ್ ಫೌಂಡೇಶನ್ ಪರವಾದ ಆತ್ಮೀಯವಾದ ಹೆಚ್ಚಿನ ಅಭಿನಂದನೆ ಸಲ್ಲಿಕೆ ಮಾಡ್ಕೊಂಡ ಖಂಡಿತವಾದಲ್ಲ ಬಾಯಿ ಬಾತಿರದ ಅಭಿನಂದನೆ ಅತ್ತೆ ಯಾಕಂದ್ರೆ ಕೆಂಡ ಎಂಕುಲು ಇಡೆ ಬತ್ತಿನ ಹಿಡಿದು ಇತನ ಇಟ್ಟಲ್ಲ ಎಂಕಲೊಟ್ಟಿಗೂ ಸಮಿತಿದ ಅಧ್ಯಕ್ಷರಾದಿಪ್ಪು, ಉಪಾಧ್ಯಕ್ಷರಾದಿಪ್ಪು, ಗೌರವಾಧ್ಯಕ್ಷರಾದಿಪ್ಪು, ಕಾರ್ಯಂತರಾದಿಪ್ಪು ಮಾತಿರ್ಲ ಪೊರ್ತುಗೂ ಜೊತೆಗೆ ತಂದು ದಾದಾವಡು ಪಡೆದು ಎಂಕಲೊಟ್ಟಿಗೆ ನಿರಂತರమైన ಸಂವಹನ ಕೊಡ್ತೇವೆ. ಬಹುಶಃ ಲೋಕೇಶ್ ಅಣ್ಣ ನನಲ್ಲ ದಾದ ಬೋರ್ಡು ಪಡೆದು ಎಂಕಲೊಟ್ಟಿಗೆ ಉಲಯ ಬಲ್ಲೇರೆ ಎಂಕಲೊಟ್ಟಿಗೂ ಈ ಕಾರ್ಯಕ್ರಮ ಉಂಡು ಮಲ್ಪ ಸಕಾಯಿ ಕೊರ್ನ್ಯಾರು ಪ್ರವೀಣ್ ಅಣ್ಣೆ ಬಹುಶಃ ಸಂಸದ ಮಿತ್ತು ಅತೀವವಾಯಿನಂಚಿನ ಮೋಕೆದೀನಾರು ಅಭಿಮಾನದೀನಾರು ನಿತ್ಯ ನಿರಂತರವಾದ ಸಂಸ್ಥೆಗೆ ಬೆರೆಸಕಾಯಿ ಕೊರ್ಪನಂಚಿನ ಪ್ರವೀಣಣ್ಣೆ ಇರಗಲ ಅಭಿನಂದನೆ ಸಲ್ಲಿಕೆ ಮಾಡ್ಕೊಳ್ಬ ಖಂಡಿತವಾದಲ್ಲ ಒಂದು ಪುಗರ್ನತ್ತೆ ವಿಶೇಷವಾಯಿನಂಚಿನ ಒಂಚಿ ಕೈತಾಟಿನಿ ಈ ಪೊರ್ತುಡು ಬಂಧುಳು ಕೊರಡು ಏರೆಗೊಂದು ಕೆಂಡ ಕೀರ್ತಿ ಮಂಜೇಶ್ವರ ಅದ್ಭುತವಾದ ಸೌಂಡ್ಸ್ ಆತೆ ಪೊರ್ಲದ ಲೈಟಿಂಗ್ಸ್ ವ್ಯವಸ್ಥೆ ಸಕಾಯಿ ಕೊಡ್ತಿನಂಚಿನ ಕೀರ್ತಿ ಮಂಜೇಶ್ವರ ಇಂಕುಲು ಓಲ್ ಪೊಂಡಲ ಸೌಂಡ್ಸ್ ದಕ್ಕಲೇನೆ ಸುರು ಲೆತ್ತ ಪಾತಿರ ಯಾಕಂದ್ರೆ ಕೆಂಡ ಅಕ್ಕುಲು ಓಲ್ಲ ಒಂಜಿ ಚೂರು ಟುಯಿಮ ತೆರಳ ಇಂಕುಲು ಮುಲ್ ಕೈ ನಿರಂತರವಾದ 11 ದಿನ ಕಾರ್ಯಕ್ರಮ ಮಲ್ಪನಂಚಿನ ಒಂಜಾತು ಒದ್ದಾಟ ಇಪ್ಪುನಲ್ಪ ಇಂಚಿತ್ತಿನ ಸೌಂಡ್ ದಿಕ್ಕನ ನನ್ನ ಒಂಜಿ ಪುಲ್ಯಮುಟ್ಟಲ ಪಾತ್ರ ಹಿಡಿದಲ್ಲ ಗಡಿಬಿಡಿಜಿ ಅಂಚಿನ ಅದ್ಭುತ ಸೌಂಡ್ಸ್ ಬಕ್ಕ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಕೊರ್ಲಿಂಚಿನ ಕೀರ್ತಿ ಮಂಜೇಶ್ವರ ನೆತ್ತ ಮಾಲಕೆರೆಗೆ ಅಂಚನೆ ಸರ್ವ ಸಿಬ್ಬಂದಿ ವರ್ಗದಗಳಿಗೆ ತಂಡ್ರಗೈಸ್ ಫೌಂಡೇಶನ್ ಪರವಾದ ಆತ್ಮೀಯವಾದ ನೆಚ್ಚಿನ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡ ಅಂಚನೆ ಇನ್ನಿತ ದಿನ ವೇದಿಕೆದ ತುಂಬ ದಿಕ್ಕಡೆ ಒಂಚಾತೆ ಪೊರ್ಲ ಕಲಾಭಿಮಾನಿಲು ಜೊತೆ ಸೇರಂದರೆ ಮಾತ ಕಲಾಭಿಮಾನಿಲೆಗ್ಲ ತಂಡ್ರಗೈಸ್ ಫೌಂಡೇಶನ್ ಪರವಾದ ಆತ್ಮೀಯವಾದ ನೆಚ್ಚಿನ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡ ಬಂಧುಳ ದಿಕ್ಕಿನಂಚಿನ ಪೊರ್ತುಡು ಮೂಜಿ ಕ್ಷೇತ್ರದಲ್ಲಿ ಮಾತ್ರ ಇನ್ನಿತ ದಿನ ಈ ವೇದಿಕೆಡೆ ಪ್ರಸ್ತುತಪಡಿಸುವಂತ ಪುರಾಣದ ರಾಮಾಯಣ ಮಹಾಭಾರತ ಇಪ್ಪು, ಶ್ರೀಕೃಷ್ಣ ಲೀಲೆ ಇಪ್ಪು, ಅತ್ತಿಡ ಭಗತ್ ಸಿಂಗನ ಕತೆ ಇಪ್ಪು, ಉಳ್ಳಾಲದ ರಾಣಿ ಅಬ್ಬಕ್ಕನ ವೈಭವ ಇಪ್ಪು, ದುಷ್ಯಂತ ಶಾಕುಂತಲನ ಸಂಭ್ರಮ ಇಪ್ಪು, ಅತ್ತಿಡ ತಿರುಪತಿ ಕ್ಷೇತ್ರ ಮಹಾತ್ಮೆ ಇಪ್ಪು ಇಂಚಿತ್ತಿನ ಒಂಚಾತೆ ಕತೆಗೊಂಚಲದ ನಡುಟು ಖಂಡಿತವಾದಲ ಕೊಡುವಂಚಿ ವೇದಿಕೆಡೆ ತಿಕ್ಕೊನ್ಗ ಪಲ್ಪನಂಚಿನ ಆಶಯನು ಭರವಸೆಯನ್ನು ಕೊರೊಂದು ಬುಕ್ಕರ ಇನ್ನಿತ ದಿನ ಈ ವೇದಿಕೆಡೆ ಅವಕಾಶ ಮಾಡಿಕೊಡ್ರೆ ಮಹಾತಿರೆಗಳ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ಪ್ರವೀಣನ್ನೇ ವೇದಿಕೆಗೆ ಬರ್ತೀರಿ ಮೈಕೋನರೇ ಕೊರೊಂದಲ್ಲ ಡ್ಯಾನ್ಸ್ ಫೌಂಡೇಶನ್ ಬಜ್ಪೆ ಕಟೀಲ್ದ ಬಜ್ಪೆದ ಸಮೀಪ ಪುಣಜ ತಂಡ್ರಗೈಸ್ ಡ್ಯಾನ್ಸ್ ಫೌಂಡೇಶನ್ ರಾಜ್ಯ ಪ್ರಶಸ್ತಿ ಪಡೆಯಿನ ಪುಗಾರ್ದ ಒಂದು ಸಂಸ್ಥೆ ಸರಿಸುಮಾರು 4 ಕಲಾವಿದರ್ನಕ್ಲು ಈ ತನ್ನ ಕ್ಷೇತ್ರ ಪುರಾಣ ಮಂಜರದ ಮೂಲಕ ಒಂಜಿ ಜನಮಂದಿಗೆ ಒಂಜಿ ಕ್ಷೇತ್ರದ ಬಗ್ಗೆ ಪುರಾಣದ ಬಗ್ಗೆ ಬಿರ್ಕುನಂಚಿನ ಕೆಲಸ ಮಲ್ತಂದು ಬತ್ತನಂಚಿನ ತಂಡರ್ಗೈಸ್ ಡ್ಯಾನ್ಸ್ ಫೌಂಡೇಶನ್ ಈಗಲ ಮಾತೇನಲ್ಲ ಆತ್ಮೀಯ ಸಂಸ್ಥೆ ಇದರ ಐತ ನೇತೃತ್ವ ನಿರ್ದೇಶನ ಮಲ್ತನಾರು ಸೂರಜ್ ಶೆಟ್ಟಿ ಬೇರೆ ವೇದಿಕೆ ಬದ್ದು ಎಂಗ್ಲ ಶಾರದಾ ಸೇವಾ ಟ್ರಸ್ಟ್ ಗುರುಪಂಚಿನ ಗೌರವದ ಕಾಣಿಕೆನ ಸ್ವೀಕಾರ ಮಲ್ಪಡು ಅಕೇರಿಗೆ ಧರ್ಮಸ್ಥಳ ಕ್ಷೇತ್ರದ ವೀರೇಂದ್ರ ಹೆಗ್ಡೆ ಬರ್ಪನಂಚಿನ ಸ್ವರೂಪಲ ನಡಪೆರುಂಡ ಜನ ಮಾತಿನ ಉಲ್ಲೆ ಎಂಗ್ಲ ಸೂರಜನ್ನೇ ಒಂಜಿ ನೃತ್ಯ ಗುರು ಆದ್ ಅವತ್ತು ಲೆಕ್ಕನೆ ಕೊರಿಯೋಗ್ರಾಫರ್ ಆದ್ ಐತೊಟ್ಟಿಗೂ ಮಾತ ಬಿದಟ್ಲ ಅವೇತೋ ತಂಡರ್ಗೈಸ್ ಡ್ಯಾನ್ಸ್ ಫೌಂಡೇಶನ್ ಅವ್ ನಮ್ಮ ಕುರ್ಪುನಂಚಿನ ಕಾಣಿಕೆ ಕಿನ್ನಿ ಅಕ್ಲ ಕಾಸ್ಟ್ಯೂಮ್ಗಳ ಯಾರಂದ ದಾಲ ಯಾರಂದ ದಯಪಡ ಆರು ಅವನಿ ಮಾತೆಲ್ಲ ದೆತ್ತಿದ್ದು ವರ್ಷಗೋರ ಅವೇತೋ ಕಲಾವಿದರಿಗೆ ಐನು ಪಟ್ಟರು ಅಂಚನ ಐತಟ್ಟು ವಿದ್ಯಾದಾನ ಮಲ್ಪುನಂಚಿನ ಕೆಲಸಗಳ ಸೂರಜ್ ಶೆಟ್ರು ಮಲ್ತೊಂದು ಬೈದೇರು ಅಂಚನೆ ಆಯ್ತಾ ತಂಡರ್ಗೈಸ್ ಡ್ಯಾನ್ಸ್ ಫೌಂಡೇಶನ್ ಮೊದಲನೇ ಬರೋಲಿ ಆರು ಒವ್ವೇ ರೀತಿಯ ಲಾಭಗ ಬೋಡದತ್ತು ಕಲಾವಿದರನ್ನು ಪ್ರೋತ್ಸಾಹ ಮಲ್ಪುನಂಚನ ಬಜಪೆದ ಊರುಡು ಪುನಂಚನ ಏತೋ ಪ್ರತಿಭೆಲೆನು ಮಿನ್ಕವನಂಚನ ಕೆಲಸನ ಆರು ಮಲ್ತೊಂದು ಬೈದ್ರೆ ಅಂಚಿನ ತಂಡರ್ಗೈಸ್ ಫೌಂಡೇಶನ್ ಇನ್ನು ಶಾರದಾ ಮಹೋತ್ಸವದ ಒಂಜಿ ಶಾರದಾ ಮಂದಿರ ಲೋಕಾರ್ಪಣೆ ದಿನದ ಒಂಜಿ ಪೊರ್ಲ ಕಾರ್ಯಕ್ರಮ ಕುಕ್ಕೆ ಸುಬ್ರಹ್ಮಣ್ಯದ ಅದಪ್ಪು ನನ್ನ ದುಂಬುಗು ನಡಪುನಂಚಿನ ಧರ್ಮಸ್ಥಳ ಕ್ಷೇತ್ರದ ಅದಪ್ಪು ಅದನ್ನ ಪೌರಾಣಿಕ ಇತಿಹಾಸನ ನಮ್ಮ ಊರದ ಕಟೀಲ್ದಪ್ಪೆ ಉಳ್ಳಾಲ್ದಿನ ಮಾತ ಬಿಂಬಿಸೋನಂಚಿನ ಕೆಲಸ ಸೂರಜನ್ನೇ ಮಲ್ತೊಂದು ಬೈದ್ರೆ ಅಕ್ಲ ಕೂಟದಕ್ಲ ಮಾತೆರೆಗಳ ನಮ್ಮನ ಶಾರದಾ ಮಹೋತ್ಸವ ಸಮಿತಿ ಶಾರದಾ ಸೇವಾ ಟ್ರಸ್ಟ್ ಪಕ್ಕ ನಮ್ಮ ಊರದ ಕೊಲ್ಯ ಕುಜುಮಗದ್ದೆ ಕಣ್ಣೀರು ತೋಟ ಇಂಚಿದ ಸರಸ್ವತ ಕಾಲೋನಿ
ಇಂಚಿತಿ ಮಾತ ಭಾಗದ ನಮ್ಮ ಕಲಾಭಿಮಾನಿ ಬಂಧುಲು ಬೈದರೆ ಮಾತೆಲ್ಲ ಒಂಜಿ ಜೋರ್ದ ತಾಟಿ ಎಂಗ್ಲ ಸೂರಜನ್ನ ಕೋರ್ಡು ಪಡೆದು ವಿನಂತಿ ಮತ್ತೊಂದು ಶಾರದಾ ಮಹೋತ್ಸವ ಸಮಿತಿದ ಬರೋದು ಒಂಜಿ ಕಾಣಿಕೆನು ಕೊರ್ಪ ಅಂಡ ಆರ್ ಈತ್ನೆಟೆಲ್ಲ ಕೇನು ಜೇರು ಅಲ್ಲ ಒಂಜಿ ನಮ್ಮ ಒಂಜಿ ಕಾಣಿಕೆನು ಕೊರ್ಪ ಅಂಚನ ಹತ್ರ ಇನ್ನು ಮತ್ತದು ಕೊರಡು ಪಡೆದು ವಿನಂತಿ ಕನೀರು ತೋಟ ಮೇರ್ ಬರೋಡು ಐತೊಟ್ಟು ಸಮಿತಿ ದಕ್ಲು ಬರ್ತದ ಒಂಜಿ ಕಾಣಿಕೆನು ಕೊರಡು ಪಡೆದು ವಿನಂತಿ ನೆಂಪದ ಕಾಣಿಕೆದ ಒಟ್ಟುಗು ಸೂರಜ್ ಶೆಟ್ರಿಗೆ ಅಂಚನೆ ಮಾತ ಕೂಟದಕ್ಲಿಗೆ ಅಕ್ಲ ಪರವಾದ ಸೂರಜನ್ನೇ ಒಂಜಿ ಸ್ವೀಕಾರ ಮಲ್ಪಡು ಉಮೇಶ್ ಕನೀರು ತೋಟ ಮೇರ್ ಬರೋಡು ಐತೊಟ್ಟು ಸಮಿತಿ ದಕ್ಲು ಮಾತ ಬಲೆ ಸಮಿತಿದ ರಾಜೇಶ್ ಅದಪ್ಪು ಮೋಹನನ್ಯ ಅದಪ್ಪು ಮತ್ತದ ಈ ತಂಡರ್ ಗೈಸ್ ಡ್ಯಾನ್ಸ್ ಫೌಂಡೇಶನ್ ಒಂಜಿ ನೇತೃತ್ವನ ಮುತಾಲಿಕೆನ ವಹಿಸೋಣ ಸೂರಜ್ ಶೆಟ್ಟಿ ಬಜ್ಪೆ ಮೇರೆಗೆ ಗೌರವದ ಶಾಲು ನೆಂಪದ ಕಾಣಿಕೆ ಅಂಚನೆ ವಿಶೇಷವಾದ ಶಾರದಾ ಮಹೋತ್ಸವ ಸಮಿತಿ ಇರೋದು ಎಂಗಳೊಂಜಿ ಕಾಣಿಕೆನೆ ಅಕ್ಲೆಗೆ ಅವು ಪ್ರತಿಭೆಗೆ ಕೋರ್ಪುನೆ ಅತ್ತ ಅವಂಜಿ ನಮ್ಮ ಒಂಜಿ ಕಲೆಗೆ ಬಿಲೆ ಕೋರ್ಪುನೆ ಅಂಚನೆ ಹತ್ರ ಒಂಜಿ ಕಾಣಿಕೆನೆ ಎಂಕಲ್ ಕೊರಿಯ ವಿಶೇಷವಾದ ಇನಿ ಎಕ್ಕಡಿರ್ದಿಂಚಿ ಇನಿ ವರೆಮಟ್ಟಲ ಇತ್ತೆ ವರೆಮಟ್ಟಲ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಲ್ತನಾರ ಎಂಗಲ ಶಾರದಾ ಸೇವಾ ಟ್ರಸ್ಟ್ ಟ್ರಸ್ಟಿ ಏನಂಚಿನ ಸನ್ಮಾನ್ಯ ಲಿಂಗಪ್ಪ ಪೂಜಾರ್ಲು ಅರ್ನ ಒಂಜಿ ಬಾರಿ ಖುಷಿಯಾದ 5,000 ರೂಪಾಯಿನ ಈ ಒಂಜಿ ತಂಡಗ ಅರ್ನ ಉಡಲ ಅಂಗಲಾಪದ ಉರುಟು ಉಡಲ ಆಸದ ಉರುಟು ಕಲೆಗೆ ಪ್ರೋತ್ಸಾಹ ಕಲ್ಪನಂಚಿನ ಕಲೆಗೆ ಬಿಲೆ ಕೋರ್ಪುನಂಚಿನ ಕಾರ್ಯಕ್ರಮದ 5,000 ರೂಪಾಯಿದ ಪನವದ ಸಕಾಯನ ಶೋಭಾ ಲಿಂಗಪ್ಪ ಪೂಜಾರಿ ದಂಪತಿ ನಕಲು ಸೂರಜ್ ಶೆಟ್ಟಿ ನೇತೃತ್ವದ ತಂಡರ್ ಗೈಸ್ಗೆ ಕೊರೊಂದುಲ್ಲೇರು ಮತ್ತು ಸೂರಜನ್ನ ಬಲೆ ಯಾರು ಒಂಜಿ ಈ ಕಾರ್ಯಕ್ರಮ ಸಂತೋಷ ಆತಂಡು ಖುಷಿ ಆತಂಡು ಮನಸ್ಸು ಮುಟ್ಟುದುಂಡು ಉಡಲು ಮುಟ್ಟುದುಂಡು ಉಡಲಿಗೆ ಸಂಪು ಕೋರ್ಪುನು ಮನಸ್ಸಿಗೆ ಇಂಪು ಕೋರ್ಪುನು ಪನ್ಪುನಂಚನ ಒಂಜಿ ನೆಲೆಟ್ ಎಂಗಲ ಲಿಂಗ ಪೂಜಾರ್ಲು 5,000 ರೂಪಾಯಿ ವಿಶೇಷమైన ಜನ ಕಾಣಿಕೆನು ಈ ಕಲಾ ಚಾತೃಪದ ತಂಡಗೆ ಕೊರೊಂದುಲ್ಲೇರು ಜನ ಹತ್ರ ಶೋಭಾ ಲಿಂಗ ಪೂಜಾರಿ ಎಲ್ಲದ ಇರಟ್ಟು ಶಾರದೆ ಬರ್ಪುನಂಚನ ಪೊರ್ತು ವಿಗ್ರಹದ ಬರ್ಪುನಂಚನ ಪೊರ್ತು ಆ ವಿಗ್ರಹದ ಮೂರ್ತಿದಲ ಒಂಜಿ ನಿರ್ಮಾಣಕ್ಕೆ ಪೂರ್ಣ ರೀತಿಯ ಪಣವದ ಸಕಾಯನ ಕೊರನಂಚನ ಶೋಭಾ ಲಿಂಗಪ್ಪ ಪೂಜಾರಿ ದಂಪತಿಗೆ ಬಿಡಲ್ದ ಸೊಲ್ಬೆಲೆ ಸದಾವದ ಥ್ಯಾಂಕ್ ಯು ಬುಕ್ಕರ ನಿಗಲು ತೋಜಾಯನಂಚಿನ ಈ ಪ್ರೀತಿ ಎಂಚಿನ ಉಂಡ ಈ ಮೋಕೆ ಎಂಚಿನ ಉಂಡ ಒಂದು ನಿತ್ಯ ನಿರಂತರವಾದಿ ಪಡೆ ಅಪ್ಪೆ ಶಾರದೆ ಅಂಚನೆ ನವರಾತ್ರಿದ ಪೂರ್ವಕಾಲದ ಸರ್ವಶಕ್ತಿಲು ನಮಕ್ ಮಾತೆರೆಗುಲ ದಯ ದೇವಡು ಪಂಪನಂಚಿನ ಆಶಯನು ಪಟ್ಟಣಂದು ಬುಕ್ಕರ ನೃತ್ಯ ಕಾರ್ಯಕ್ರಮದ ಅಖಿರಿದ ನೃತ್ಯ ತುಂಬುವಂತಲ್ಲ ಬಂದುಳೆ ಪಂಡಿಲಕನೆ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಕ್ಷೇತ್ರ ಪುರಾಣ ಮಂಚರಿ ರೈತ ದಿನ ಕ್ಷೇತ್ರದ ಬಗೆಟ್ಟು ಮೂಜಿ ಕ್ಷೇತ್ರದಲ್ಲಿ ಈ ವೇದಿಕೆಡು ಕುರ್ಪುನಂಚಿನ ವ್ಯವಸ್ಥೆ ಮಾಡ್ತೊಂಡ ಕಟೀಲು ಕ್ಷೇತ್ರ ಮಹಾತ್ಮೆನ ತಗೊಂಡರು ಸುಬ್ರಹ್ಮಣ್ಯ ಕ್ಷೇತ್ರ ಮಹಾತ್ಮೆನ ತಿರಿಯೊಂಡರು ಇದ್ದ ಧರ್ಮಸ್ಥಳ ಕ್ಷೇತ್ರದ ತೊಲಬು ತಿರಿಪೊಲಂಚಿನ ಪೊರ್ತು ಧರ್ಮಸ್ಥಳದ ಕಥೆ ನನಗೆ ಮಾತೆರೆಗ್ಲ ಗೊತ್ತುಂಡು ಮಾತು ಬಿಡ ಮಂಜುನಾಥ ಕಾಸು ಬಿಡ ತಿಮ್ಮಪ್ಪ ತಿಮ್ಮಪ್ಪ ದೇವೇರ್ನ ಪುಂಡಿಪ ನಾವು ಏರಾಣಲ ಬಾಕಿದಿಂದ ಮಂಡೆ ಗಿರ್ಮಿಟ್ ಅದು ಮಾರ್ಕೊಡು ಪೋಪೆಗೆ ನಮ್ಮ ಏರಾಣಲ ಅಂಚನೆ ಪೋಂದಿತ್ತನ ಒಂದು ಪನವು ಬಾಕಿದೀತೆ ತೋಚೋಡು ಒಂದು ಅಂಚನೆ ಧರ್ಮಸ್ಥಳಗೆ ಏರಾಣಲ ಒಂಚೆ ಪಾತೆರ ಪಂಡ್ಯರ ನಂಡ ಐತ ಪಿರಿ ಕಟ್ಟಿಗದ ನಮ್ಮ ಧರ್ಮಸ್ಥಳ ಕ್ಷೇತ್ರ ಪೋಪ ಅಂಚಿತ್ತಿನ ಕಾರಣಿಕ ಕ್ಷೇತ್ರಕ್ಕೆ ಎಂಚ ಬತ್ತಲೆ ಕುಡುಂಬಪುರ ಧರ್ಮಸ್ಥಳ ಎಂಚಾಂಡೆ ಐತ ಪಿರೌಡು ಎಂಚಿತಿ ಕತೆ ಉಂಡು ಎಂಚಿತಿ ಕತೆಗೆ ಇಂಥ ದಿನ ಈ ವೇದಿಕೆಡೆ ಕಿಚ್ಚಪಚ್ಚದ ಶಬ್ದದಿಂಚವನ ಅವಿನ 4 ಸಾಲಡು ಪಂಪುನಂಚಿನ ಪ್ರಯತ್ನ ಮಾಡ್ಕೊಂಡು ಬಂದಳ ಕೈಲಾಸಗಿರಿಟ್ಟೆ ತನ್ನ ಗಣಕುಲೊಟ್ಟಿಗೂ ಬಾರಿ ಪುರ್ಲುಡು ಕುಸಿಟ್ಟು ಕುಸಿಲ್ಡಿ ತೆರಿಗೆ ಈಶ್ವರ ದೇವರೇ ಆ ಪೊರ್ತುಗು ಅಡೆ ಬರ್ಕರಿಗೆ ನಾರದ ಮಹರ್ಷಿಲು ದೇವರೇ ಈರು ಖುಷಿಟುಲ್ಲರೆ ಸಂತೋಷಡುಲ್ಲರೆ ಅಂಡ ಭೂಲೋಕಡು ಧರ್ಮ ಪಂಪುನವು ಮಣ್ಣದ ಅಡಿಕೆ ಸೇರ್ದಿಲು ಅಧರ್ಮ ಪಂಪುನವು ತರೆದೆರ್ತು ಮೆರೆಯೊಂದುಂಡು ಪಂಪುನಂಚಿನ ವಿಚಾರನು ಆರು ಪಂಡಿನಂಚಿನ ಪೊರ್ತುಡು ಅಲ್ಪೈತಿನಂಚಿನ 4 ಜನ ಧರ್ಮ ದೇವತೆಯಲು ವರಾಣೆ ಪಿಸಿರಿಗೆ ತೊಂಡೆರೆ ಕಾಳರಾಹು ಕನ್ಯಾಕುಮಾರಿ ಕಳರ್ಕಹಿ ಕುಮಾರಸ್ವಾಮಿ ಪಂಪುನಂಚಿನ 4 ಜನ ಧರ್ಮ ದೇವತೆಯಲು ನಕುದುಂತುವಿರಿಗೆ ವಾ ಲೋಕಡು ವಾ ಜಾಗಡು ಧರ್ಮ ಇಜ್ಜ ಅಂಚಿತ್ತಿ ಜಾಗನು ಪೊತ್ತಾದು ಸುಡುಸು ಕಾರ್ಯ ಮಲ್ಪು ಅಂದು ಅಕಲು ಲಕದಿ ಪಿದಾಂಡಂಚಿನ ಪೊರ್ತುಡು ಗಣಕಲ್ನ ಒಡೆ
ಒಡೆಯೇ ಗಣಮಣಿಲಕು ದುಂತುದು ಪನ್ಪೆಗೆ ಧರ್ಮ ಪನ್ಪುನವು ಶೋಧನೆ ಅವಡು ಧರ್ಮ ಪನ್ಪುನವು ತುಲಿಪೋ ಅವಡು ಕಡ್ಲೆ ದೊಟ್ಟುಗು ಎಡಿಮೆ ಖರ್ಚು ನಂಚಿನ ಕೆಲಸ ಮಾಡಿದ ಅವರೇ ಬಲ್ಲಿ ದೇವರೇ ಅಂದು ಈಶ್ವರ ದೇವರನ್ನು ದೂರು ಕೊಡ್ಪೆ ಆ ಪೊರ್ತುಗು ದಾದ ಅವಡು ಗಣಮಣಿ ಎಂದು ಕೇಳ್ಬೇರೆ ಧರ್ಮ ಶೋಧನೆಗೆ ಬೋಡಾದು ನಮ್ಮ ಭೂಮಿಗೆ ಜಪ್ಪಡು ಸ್ವಲ್ಪ ಧರ್ಮ ಉಂಡ ಅಲ್ಪ ಅವೇನ ಮೆರೆಪವಡು ಪನ್ಪುನಂಚಿನ ಆಯನ ಆಶೆಗೆ ಅಸ್ತು ಪಂಡೇರೆ 4 ಜನ ಧರ್ಮ ದೇವತೆಗಳು ಒಟ್ಟುಗಾದ ಭೂಲೋಕಗೂ ಪೋಡು ಗಣಮಣಿ ಇಲ್ಲ ಭೂಲೋಕಗೂ ಪೋಡು ಧರ್ಮ ಶೋಧನೆ ಮಲ್ಪಲೆ ವಾ ಜಾಗದ ಧರ್ಮ ಉಂಡ ಅಲ್ಪ ಯಾನೆ ಬತ್ತದ ನೆಲೆ ಉಂಟುವೆ ಪಲ್ಪನಂಚನ ಬಿರ್ದನ ಕೊರಿಯೇರಿ ಅಂಡ ಒವೆ ಕಾರಣಗಳ ನಿಕ್ಲಿನ ನಿಜ ಸ್ವರೂಪ ತೋಜಾವರೆ ಬಲ್ಲಿ ಪಲ್ಪನಂಚನ ಆಜ್ಞೆಲ್ಲ ಪಾಡುವೇರಿಗೆ ಸರಿ 4 ಜನ ಧರ್ಮ ದೇವತೆಗಳು ಒಟ್ಟುಗಾದ ಬತ್ತಿರಿ ಆಗಲಿಗೆ ಅಲ್ಪಲ ಧರ್ಮ ತೋರೆ ತಿಕ್ಕಿಚಿ ಅಂಡ ಗಣಮಣಿ ಗಟ್ಟ ಜಪ್ಪುವೆ ಅಣ್ಣಪ್ಪೆ ಪಲ್ಪನಂಚನ ಪುದರಡು ಕುಟುಂಬ ಪುರಕು ಪೊಗ್ಗುವೆ ಆಯೆ ಕುಡುಮಪುರಕ್ಕೂ ಬರ್ಪನಂಚಿನ ಪೊರ್ತುಡು ಅಲ್ಪ ಆಳ್ವಿಕೆ ಮಲ್ತೊಂದಿತ್ತೀನಿ ಅಮ್ಮು ಬಳ್ಳಾಲ್ತಿ ಬೊಕ್ಕ ಜಿನೇಶ್ ಬಿರ್ಮಣ್ಣ ಬಳ್ಳಾಳ್ರಿ ಜಿನೇಶ್ವರನ ಪೂಜೆ ಮುಗಿತೊಂದು ಅಮ್ಮು ಬಳ್ಳಾಲ್ತಿ ಬರ್ಪನಂಚಿನ ಪೊರ್ತು ಅರನ ಸಾದಿಗೂ ಅಡ್ಡ ತಿಕ್ಕುವೆ ಅಣ್ಣಪ್ಪೆ ಬಂಜಿಗೆ ಒಂದೊಂದೇ 4 ದಿನ ಆಂಡಿ ಬಂಜಿದ ಬಡೋಗು ಬೋಡಾದ ದಾದಾಂಡಲ ಕೊರ್ಲೆ ಅಪ್ಪೆರೆ ಅಂದು ಅರಡ ಕಡೆಗನ್ನಡು ಕೊಡಿದುಕ್ಕದಿತ್ತು ಪಂಪೆಗೆ ಆ ಪೊರ್ತುಡು ಅಲ್ಪ ಇತ್ತಿನ ಜನ ಮಂದೆ ಹಾಗೆ ದಾಲ ಕುರೋರ್ಚಿಂದು ಪನ್ನಗಲ ಕೈಟಿತ್ತಿನ ಪ್ರಸಾದನೆ ಆಹೆಗೂ ಕೊಡ್ಪೇರಿ ಆತ ಮಾತ್ರ ಆಯನ ತನ್ನ ಅರಂತಡಿಗಲು ತಂದು ಬರ್ಪೇರಿ ಅರಂತಡಿ ಆಯ ಮಲ್ತಿನ ಚಾಕಿರಿಡ್ದವರ ಉಸರದಂತೆ ಬುರ್ದಿತ್ತಿನಂಚಿನ ಬಿರ್ಮಣ್ಣ ಮಲ್ಲಾಡ್ರ ಲಕದುಂತು ಇವರಿಗೆ ಅವೇ ಪೊರ್ತುಡು 4 ಜನ ಧರ್ಮ ದೇವತೆಗಳು ಪಿರವರ ಪಿಸರಿಗೆ ತಂದಿತ್ತೀರಿ ಧರ್ಮ ಇಚ್ಛೆ ಮೊತ್ತಾದ ಸುಡುಸು ಕಾರ್ಯ ಮಲ್ಪ ಅಂದು ಅಕಲು ಪೆದಣ್ಣಗಳೇನು ತಂದು ಬರ್ಪೆ ಕುಡುಂಬ ಪುರಕ್ಕೂ ಅಲ್ಪದ ಧರ್ಮ ಕಾರ್ಯ ತೋಜಾವೆ ಖುಷಿ ಪಡೆಯರು ಧರ್ಮ ದೇವತೆಗಳು ಅಮ್ಮು ಮಳ್ಳಾಲ್ತಿನ ಕನಟ್ಟು ಬರ್ಪೇರಿಗೆ ಪುಲ್ಯಕಾಂಡ 4 ಗಂಟೆದ ಜಾಮಗು ಎಂಗ್ಲೇನ ನಂಬುಲ ಗುಡಿ ನೇಮ ಕೊರ್ಲ ಮಾಡ ಕಟ್ಟಾಲ ನೇಮ ನಡಾವಳಿ ನಡಪ ಒಂದು ಬಲ ಅಂದು ಬಂಡೇರಿ ಕನತೆರಿನು ಅಮ್ಮು ಬಳ್ಳಾಲ್ತಿಗೆ ಧರ್ಮ ದೇವತೆಗಳು ಬೈದಿನಂಚಿನ ಗುರ್ತಗು ಅಕಲು ಬುರ್ದು ಬೋತಿನಂಚಿನ ಕೈತ ಆಯುಧ ಉಂಡು ಸರಿ ನಂಬಿಯಲಿ ಗುಡಿ ಕಟ್ಟಾಯಲು ಮಾಡ ಕಟ್ಟಾಯಲಿ ಪೂಜನೆ ಮಲ್ತಲಿ ಕಾಲ ಕರೆಯಡೆ ಈಶ್ವರ ದೇವರಿಗೆ ಕುಡುಂಬ ಪುರಕ್ಕೂ ಬರಡು ಒಂದು ಮನಸಾಣಿಗೆ ಶಿವಯೋಗಿನ ರೂಪಧಾರಣೆ ಮಲ್ತೊಂಡಿರಿ ಕುಡುಂಬ ಪುರಕ್ಕೂ ಬತ್ತಿರಿ ಅಲ್ಪ ಬತ್ತಿನಂಚಿನ ಶಿವಯೋಗಿಲೇನು ಭಾರಿ ಪೊರ್ಲಪಡು ಎದುಕೊಂಡಿರಿ ಅಮ್ಮು ಬಳ್ಳಾಲ್ತಿ ದಂಪತಿಲು ಉಣಸಿಗೆ ಪಲಹಾರ ಕೊರ್ಪನಂಚಿನ ಪೊರ್ತು ಈಶ್ವರನ ಧ್ಯಾನ ಬಂದೆ ಈಶ್ವರನ ಪೂಜಾ ಬಂದೆ ಯಾನು ಒವೆಲ್ಲ ಸ್ವೀಕಾರ ಮಲ್ಪುಲೆ ಕೈ ಇಚ್ಚಿ ಈಶ್ವರನ ಸಾನ್ನಿಧ್ಯ ಇಚ್ಛಾಂದಿನ ಈ ಒರುಡು ಯಾನು ಫಲಹಾರ ಗೆತನಯ ಎಂದು ಪಂಡೇರಿ ಭಾರಿ ಬೇಜಾರಾಡಿ ಅಮ್ಮು ಬಳ್ಳಾಲ್ತಿ ದಂಪತಿಲಿಗೆ ಪತ್ತಿನಂಚಿನ ಶಿವಯೋಗಿಲಿಗೆ ಒಂಜಿ ಪುಂಜಿ ನುಪ್ಪು ಪಾಂಡಂಚಿನ ಯೋಗ್ಯತೆ ಎಂಗ್ಳಿಗೆ ದಾಂತೆ ಪೋಂಡತ್ತ ಅಂದು ಬುಲಿಪುಯರಿಗೆ ಆ ಪೊರ್ತುಡು ಅಡೆ ಬರ್ಪೆ ಅಣ್ಣಪ್ಪೆ ಬುಲಿಪಡೆ ಎಲ್ಲ ಉದಿತ ದೇವರು ಉದಯ ದುಂಬು ಮುಲ್ಪ ಶಿವನ ಸಾನ್ನಿಧ್ಯನು ಯಾನು ಉಂಡು ಮಲ್ಪ ಎಂದು ಭಾಷೆ ಪಾಡಿನ ಅಣ್ಣಪ್ಪೆ ಕದಿರೆಗೆ ಬರ್ಪೆಗೆ ಅಲ್ಪ ಇತ್ತಿನಂಚಿನ ಆತ್ಮಲಿಂಗನೇ ಕೈ ಪಾಡ್ದ ದೆಪ್ಪುನಂಚಿನ ಪ್ರಯತ್ನ ಮಲ್ಪನಗ ಈಶ್ವರ ದೇವರೇ ಪ್ರತ್ಯಕ್ಷ ಪೆರಿಗೆ ಉಂದುವತ್ತೆ ಏಳೆಕೆರೆ ಮುರ್ಕುಲ ಅಣ್ಣಪ್ಪ ಅಲ್ಪ ಇತ್ತಿನಂಚನ ಎನ್ನ ಆತ್ಮಲಿಂಗನು ಕೊಣಲ ಮುಲ್ಪ ಮಂಜುನಾಥೆ ಆದಿಪುನ ಯಾನು ಅಲ್ಪಲಾ ಮಂಜುನಾಥೆ ಅದೇ ನೆಲೆ ಉಂತುವೆ ಪನ್ಪೆರಿ ಏಳಿಕೆರೆ ಮುರ್ಕಿಯೇ ಅಣ್ಣಪ್ಪೆ ಏಳಿಕೆರೆ ಮುರ್ಕುದು ಶಿವಲಿಂಗನು ಪತೊಂಡೆ ಕುಡುಂಬ ಪುರಕ್ಕೂ ಪೋಯೆ ಅಲ್ಪ ಪ್ರತಿಷ್ಠಾಪನೆ ಮಲ್ತೆ ರಾತ್ರಿ ಪುಲ್ಯಾಪಿನ ದುಂಬು ಧರ್ಮ ದೇವತೆಯಲು ಗುಡಿ ಕಟ್ಟಾಯರು ಮಡ ಕಟ್ಟಾಯರು ಪಂಪನಂಚಿನ ಪ್ರತೀತಿ ಇಂಚಿತ್ತಿನ ಅಜಪುದ ಕಾರ್ಯ ನರಮಾನಿ ಒರಿಯರ್ದು ಸಾಧ್ಯನ ಪನ್ಪುನಂಚಿನ ಬೆಂಕೆ ಅಮ್ಮು ಬಳ್ಳಾಲ್ತಿ ದಂಪತಿಲೆಗೆ ಅಣ್ಣಪ್ಪಡಲೆತ್ತಿ ಕೇಳುವರಿಗೆ ಈ ಏರ ಅಣ್ಣಪ್ಪ ಯಾನ ಅಣ್ಣಪ್ಪೆ ಎಂದು ಪಂಡೆ ಅತ್ತ ಈ ಏರ ಬೇತೆ ವಾವ ನಮ್ಮನೆ ಕೆನ್ನಗಲ ಉತ್ತರನು ಕೊಡ್ಚೆ ಆ ಪೊರ್ತುಡು ಅಕಲು ಪಾಟಿನಂಚಿನ ಆಚೆಗೂ ಕಟ್ಟಬೂರೊಣ್ವೆ ತನ್ನ ನಿಜ ಸ್ವರೂಪ ಗಣಮನಿಯಾದ ಅಂತ ತೋಚಿದು ಬರ್ಪೆ ಅವೇ ಪೊರ್ತುಡು ಲಿಂಗೊಡು ಈಶ್ವರ ದೇವರು ತೋಚುವರಿಗೆ ದುಮ್ಮದ ದಿನ ಮಣಿಗೆ ಅನ್ನದಾನ ವಿದ್ಯಾದಾನ ನಿತ್ಯ ನಿರಂತರವಾದ ಆಪುನಂಚಿನ ಈ ಬೂಡು ನನ್ನ ದುಂಬುಗು ಧರ್ಮಸ್ಥಳ ಪಲ್ಪುನಂಚಿನ ಪುದರಾವಡು ಪಲ್ಪುನಂಚಿನ ಪರಿಭಾಷೆ ಪಾಡಿಯೇರಿ ಅಂಚ ಧರ್ಮಸ್ಥಳ ಕ್ಷೇತ್ರ ಉದಿಪಾಣಿಗೆ ಬಂದುಳೆ ಇಂಚಿತ್ತಿನ ಪೊರ್ಲಕತ್ತಿಕ್ಕೆ ಈ ಪೊರ್ತುಡು ಥಂಡರ್ಗೈಸ್ ಫೌಂಡೇಶನ್ ಪ್ರತಿಭಾನ್ವಿತರೆ ಪಚ್ಚೆಗೆಚ್ಚದ ಸ್ವರ ಪೆರಂದಂಡ ಆಶೀರ್ವಾದ ರೂಪದ ಕೈ ಚಪ್ಪಾಳೆ ನಿಂತ ನಿರಂತರವಾದ ನಿಕಡೆದು ಪಡಿಮೂಡ್ದು ಬರಡೆ ಬುಕ್ಕರ ಇನ್ನಿತ ದಿನತ್ತ ಈ ಕೂಟಗೂ ಈ ವೇದಿಕೆಗೆ ಅವಕಾಶ ಮಾಡಿಕೊಂಡು ನೆಚ್ಚಿನ ಶಾರದಾ ಸೇವಾ ಸಮಿತಿಯ ಅಧ್ಯಕ್ಷರಿಗೂ ಪದುಕರಿಗೂ ಸಮಿತಿಯ ಸರ್ವ ಸದಸ್ಯರಿಗೆ
ಅಂಚನೆ ಕೀರ್ತಿ ಮಂಚೇಶ್ವರ ಮಕ್ಕಳಿಗೆ ಅಂಚನೆ ಜೊತೆ ಸೇರಿದ ಚಳ್ಳಿಕ ಮಾತಿರಗಲ ಥಂಡರ್ಗೈಸ್ ಫೌಂಡೇಶನ್ ಪರವಾದ ಬೊಕ್ಕರ ಅಭಿನಂದನೆ ಸಲ್ಲಿಕೆ ಮಲ್ತೊಂದು ಕೈ ಚಪ್ಪಾಳದ ಸ್ವರ ಶಬ್ದ ಭೂಮಂಡಲ ಬುಡಾಡಿ ಬಾನಮಂಡಲ ಜೋರು 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 ಕೇಳಿಸಿ ಜೋರು ಧರ್ಮ ದೇವತೆಗಳು ನೆಲೆ ನಿಂತಿರುವ ಶ್ರೀ ಮಂಜುನಾಥನ ನೆಲೆಯಾಗಿರುವ ಪವಿತ್ರ ಸ್ಥಳವೇ ಧರ್ಮಸ್ಥಳ. ಸುಮಾರು 800 ವರ್ಷಗಳ ಹಿಂದೆ ಭೂಲೋಕದಲ್ಲಿ ಅಧರ್ಮ, ಅಸತ್ಯ, ಅನ್ಯಾಯ ತಾಂಡವವಾಡುತ್ತಿರುವಾಗ ವಿಷಯವನ್ನು ಕೈಲಾಸನಾಥ ಈಶ್ವರ ದೇವರಿಗೆ ನಾರದ ಮಹರ್ಷಿಗಳು ತಿಳಿಸುತ್ತಾರೆ. ಆಗ ಸಿಟ್ಟಿಗೆದ್ದ ಧರ್ಮದೇವತೆಗಳಾದ ಕಾಳರಾಹು, ಕಾಳರ್ಕೈ, ಕುಮಾರಸ್ವಾಮಿ ಹಾಗೂ ಕನ್ಯಾಕುಮಾರಿಯರು ಇಡೀ ಭೂಲೋಕವನ್ನೇ ಸುಟ್ಟು ಬಿಡುತ್ತೇವೆಂದು ಹೊರಟಾಗ ಅಲ್ಲಿಯೇ ಇದ್ದ ಗಣಗಳ ಒಡೆಯ ಗಣಮಣಿ ಭೂಲೋಕವನ್ನು ಸುಡುವ ಮುನ್ನ ಸತ್ಯ ಶೋಧನೆಗಾಗಿ ಧರ್ಮ ಸ್ಥಾಪನೆಯಾಗಲಿ ಎಂದು ಈಶ್ವರನ ಆಜ್ಞೆಯನ್ನು ಪಡೆದು ತನ್ನ ನಿಜ ರೂಪವನ್ನು ಮರೆಮಾಚಿ ಅಣ್ಣಪ್ಪನಾಗಿ ಭೂಲೋಕದ ಕುಡುಮಪುರಕ್ಕೆ ಬರುತ್ತಾನೆ. ಆಗ ಆ ಭಾಗದ ಅಧಿಪತಿಗಳಾಗಿರುವ ಜೈನ ಶ್ರಾವಕರು, ದೈವ ಭಕ್ತರೂ ಆಗಿದ್ದ ಬೆರ್ಮಣ್ಣ ಪೆರ್ಗಡೆ ಹಾಗೂ ಅಮ್ಮು ಬಲ್ಲಾಳ್ತಿ ದಂಪತಿಗಳ ಮನೆಯಾದ ನೆಲ್ಯಾಡಿ ಬೀಡಿನಲ್ಲಿ ಕೆಲಸದಾಳಾಗಿ ಸೇರಿಕೊಳ್ಳುತ್ತಾನೆ. ಇತ್ತ ಧರ್ಮದೇವತೆಗಳು ಸತ್ಯ ಶೋಧನೆಗಾಗಿ ಭೂಲೋಕಕ್ಕೆ ಇಳಿಯುತ್ತಾರೆ. ಅಲ್ಲಿ ಅಧರ್ಮವೇ ತಾಂಡವವಾಡುತ್ತಿರುವಾಗ ಉಗ್ರ ರೂಪ ತಾಳಿ ಭೂಲೋಕವನ್ನೇ ಸುಟ್ಟು ಬಿಡಲು ಮುಂದಾಗುತ್ತಾರೆ. ಆಗ ಗಣಮಣಿಯ ಮಾತನ್ನು ಕೇಳಿಸಿಕೊಂಡು ಧರ್ಮ ಶೋಧನೆಗಾಗಿ ಕುಡುಮಪುರದತ್ತ ಹೊರಡುತ್ತಾರೆ. ಹೀಗೆ ಸದ್ಧರ್ಮದ ನೆಲೆಯನ್ನು ಹುಡುಕಿಕೊಂಡು 4 ಧರ್ಮದೇವತೆಗಳು ಬೇರೆ ಬೇರೆ ವೇಷದಲ್ಲಿ ಕುಡುಮಪುರಕ್ಕೆ ಬರುತ್ತಾರೆ. ಅಲ್ಲಿ ಬೆರ್ಮಣ್ಣ ಪೆರ್ಗಡೆ ಹಾಗೂ ಅಮ್ಮು ಬಲ್ಲಾಳ್ತಿಯವರಿಂದ ಆದರಾತಿಥ್ಯವನ್ನು ಸ್ವೀಕರಿಸಿ ಪ್ರಸನ್ನರಾಗಿ ಅವರ ದೈವ ಭಕ್ತಿಗೆ ಮೆಚ್ಚಿ ರಾತ್ರಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತಮ್ಮ ಹಿನ್ನೆಲೆ ವೃತ್ತಾಂತವನ್ನು ತಿಳಿಸಿ ಅವರ ಮನೆಯಾದ ನೆಲ್ಯಾಡಿ ಬೀಡಿನಲ್ಲಿ ನೆಲೆ ನಿಲ್ಲುತ್ತೇವೆಂದು ಸೂಚಿಸಿ ತಮ್ಮ ಆಯುಧಗಳನ್ನೇ ಕುರುಹುಗಳಾಗಿ ಬಿಟ್ಟು ಮರೆಯಾಗುತ್ತಾರೆ. ಇದನ್ನರಿತ ಈಶ್ವರನೇ ಶಿವಯೋಗಿಯ ರೂಪದಲ್ಲಿ ಕುಡುಮಪುರದ ಪರೀಕ್ಷೆಗೆ ಮುಂದಾಗುತ್ತಾನೆ. ಅಲ್ಲಿ ಶಿವಾಲಯವಿಲ್ಲದ ಕಾರಣ ಅಮ್ಮು ಬಲ್ಲಾಳ್ತಿಯವರ ಅತಿಥಿ ಸತ್ಕಾರವನ್ನು ನಿರಾಕರಿಸುತ್ತಾನೆ. ಇದರಿಂದ ಮನನೊಂದ ಅಮ್ಮು ಬಲ್ಲಾಳ್ತಿಗೆ ಮನೆ ಕೆಲಸದಾಳಾಗಿದ್ದ ಅಣ್ಣಪ್ಪ ಶಿವಲಿಂಗವನ್ನು ಪ್ರತಿಷ್ಠಾಪಿಸುವ ಅಭಯವನ್ನಿತ್ತು. ಕದ್ರಿ ಮಂಜುನಾಥನ ಗರ್ಭಗುಡಿಯಲ್ಲಿರುವ ಶಿವಲಿಂಗವನ್ನು ಕೊಂಡೊಯ್ಯಲು ಪ್ರಯತ್ನಿಸಿ ಸೋತಾಗ ಸ್ವತಃ ಪರಮೇಶ್ವರನೇ ಪ್ರತ್ಯಕ್ಷನಾಗಿ ಅಲ್ಲಿರುವ ಸಪ್ತ ಕೆರೆಗಳಲ್ಲಿರುವ ಕಾಶಿಯಿಂದ ಬಂದ ಶಿವಲಿಂಗವನ್ನು ಕೊಂಡು ಹೋಗಿ ಕುಡುಮಪುರದಲ್ಲಿ ಪ್ರತಿಷ್ಠಾಪಿಸುವಂತೆ ಸೂಚಿಸುತ್ತಾನೆ. ಪರಮೇಶ್ವರನ ನುಡಿಯಂತೆ ನಡೆದ ಅಣ್ಣಪ್ಪನ ಕಾರ್ಯವೈಖರಿಯಿಂದ ಮೂಕವಿಸ್ಮಿತರಾದ ಬಲ್ಲಾಳ ದಂಪತಿಗಳಿಗೆ ಅಣ್ಣಪ್ಪನ ಬಗ್ಗೆ ಸಂಶಯ ಮೂಡಿ ಅವನ ಪೂರ್ವಾಪರವನ್ನು ವಿಚಾರಿಸಿದಾಗ ಆತ ನಿಜಾಂಶವನ್ನು ನುಡಿಯದೆ ಕೊನೆಗೆ ಅಮ್ಮು ಬಲ್ಲಾಳ್ತಿ ಹಾಕಿದ ಮಂಜುನಾಥನ ಆಣೆಗೆ ಕಟ್ಟು ಬಿದ್ದು ತನ್ನ ಭಯಂಕರವಾದ ನಿಜ ರೂಪ ಅಣ್ಣಪ್ಪ ಭೂತನಾಗಿ ಕಾಣಿಸಿಕೊಳ್ಳುತ್ತಾನೆ. ಆಗ ಶಿವಲಿಂಗದಲ್ಲಿ ಪ್ರತ್ಯಕ್ಷನಾದ ಈಶ್ವರನು ದಾನ ಧರ್ಮಾದಿಗಳಿಂದ ಕೂಡಿದ ಧರ್ಮದ ನೆಲೆವೀಡಾದ ಈ ಪುಣ್ಯ ಸ್ಥಳವು ಇನ್ನು ಮುಂದಕ್ಕೆ ಭಕ್ತರ ಅಭೀಷ್ಟವನ್ನು ನೆರವೇರಿಸುವ ಪವಿತ್ರ ಸ್ಥಳ ಧರ್ಮಸ್ಥಳ ಎಂದು ಕರೆಯಿಸಿಕೊಳ್ಳಲಿ ಎಂದು ಅಭಯವನ್ನೀಯುತ್ತಾನೆ. ಸತ್ಯವಂತರಿಗೆ ನಿಷ್ಠಾವಂತರಿಗೆ ನೆಲೆ ಇಲ್ಲದೆ ಇಡೀ ಭೂಲೋಕವೇ ಅಧರ್ಮ, ಅನ್ಯಾಯ, ಅಸತ್ಯ, ಅನಾಚಾರಗಳಿಂದ ತಾಂಡವವಾಡುತ್ತಿದೆ. ಭೂತ ಪ್ರೇತ ಪಿಶಾಚಿಗಳಿಗೆ ಆರಾಧನೆ ಹೆಚ್ಚಾಗಿದೆ. ಏನು ಧರ್ಮ ದೇವತೆಗಳಿಗೆ ಅವಮಾನವೇ? ಹಾಗಾದರೆ ನಾವೇ ಪರೀಕ್ಷಿಸುತ್ತೇವೆ. ಒಂದು ವೇಳೆ ನಮಗೆ ಗೌರವ ಪುರಸ್ಕಾರಗಳು ದೊರೆಯದಿದ್ದರೆ ಅಧರ್ಮದ ನೆಲೆಯಾದ ಭೂಲೋಕವನ್ನೇ ಭಸ್ಮ ಮಾಡಿಬಿಡುತ್ತೇವೆ. ಒಂದು ವೇಳೆ ನಿಮಗೆ ಗೌರವ ಸಿಕ್ಕರೆ ಮುಂದೇನು? ಅದೇ ಕ್ಷೇತ್ರದಲ್ಲಿ ನೆಲೆ ನಿಲ್ಲುತ್ತೇವೆ. ಸಾಕು, ನಿಲ್ಲಿಸಿ.
ಧರ್ಮ ದೇವತೆಗಳೆಂಬ ಅಹಂಕಾರದಿಂದ ಮನ ಬಂದಂತೆ ಮಾತನಾಡಬೇಡಿ. ಶಂಕರನನ್ನು ನಂಬಿದ ಭಕ್ತರಿಗೆ ವರ ಕೊಡುವ ಶಕ್ತಿ ಸಂಪನ್ನನಾದ ನನಗೆ ಆರಾಧನೆ ನಡೆದರೆ ಅದು ಅಧರ್ಮವೋ? ಗಣಮಣಿ, ಶಾಂತನಾಗು, ಶಾಂತನಾಗು. ಹೂಡಿದ ಪಂಥದಲ್ಲಿ ಈ ಧರ್ಮ ದೇವತೆಗಳೇ ಸೋತು ನಿನ್ನ ಭಕ್ತರಿಗೆ ಒಲಿಯುವಂತೆ ಮಾಡುವ ಹೊಣೆ ನನ್ನದು. ಈ ಕಾರ್ಯದಲ್ಲಿ ನಿನ್ನದೇ ಪ್ರಮುಖ ಪಾತ್ರ. ಧನ್ಯನಾದೆ ಸ್ವಾಮಿ. ನಿನ್ನ ಆಜ್ಞೆಯಂತೆ ನಡೆಯಲು ನಾನು ಸದಾ ಸಿದ್ಧ. ಹಾಗಾದರೆ ನೀನಿನ್ನು ಹೊರಡು. ನಿನ್ನ ಭಕ್ತರ ಬಳಿ ಆ ದೇವತೆಗಳನ್ನು ಕರೆತರುವ ಹಂಚಿಕೆ ಹೂಡು. ಮುಂದೊಂದು ದಿನ ಅದೇ ಕ್ಷೇತ್ರದಲ್ಲಿ ನಾನು ಮಂಜುನಾಥನಾಗಿ ನೆಲೆಸಿ ಆ ಕ್ಷೇತ್ರವನ್ನು ಧರ್ಮಸ್ಥಳವನ್ನಾಗಿಸುತ್ತೇನೆ. ಧರ್ಮಸ್ಥಳ ಕ್ಷೇತ್ರವನ್ನಾಗಿಸುತ್ತೇನೆ. ನೆನಪಿರಲಿ, ನಿನ್ನ ನಿಜ ರೂಪ ನೀನಾಗಿ ತೋರಿಸದ ಹೊರತು ನೀನು ಯಾರೆಂದು ಯಾರಿಗೂ ತಿಳಿಯದಿರಲಿ. ಈಶ್ವರನ ಆಜ್ಞೆಯಂತೆ ಸದ್ಧರ್ಮದ ನೆಲೆಯನ್ನು ಹುಡುಕಿಕೊಂಡು ಸತ್ಯಶೋಧನೆಗಾಗಿ ಗಣಮಣಿ ತುಳುನಾಡ ಕುಡುಮಪುರಕ್ಕೆ ಅಣ್ಣಪ್ಪನಾಗಿ ಬರುತ್ತಾನೆ. ಅಮ್ಮ, ತಾಯಿ, ಅಯ್ಯೋ, ಹಸಿವಿನಿಂದ ಪ್ರಾಣ ಹೊರಟು ಹೋಗುತ್ತಿದೆ. ಆಹಾರ ಕಂಡು 6 ದಿನಗಳಾಗಿದೆ. ಕೊಡಿ ಅಮ್ಮ, ನನಗೆ ಕೊಡಿ. ಈ ಉತ್ತಮವಾದ ಹಣ್ಣುಗಳನ್ನು ನೀರಿಗೆಸೆದು ವ್ಯರ್ಥ ಮಾಡಬೇಡಿ. ಈ ಹಣ್ಣುಗಳಿಂದ ನನ್ನ ಪ್ರಾಣವಾದರೂ ಉಳಿಯಲಿ. ನನಗೆ ಕೊಡಿ ಅಮ್ಮ, ನನಗೆ ಕೊಡಿ. ತಮ್ಮ, ನಿಲ್ಲು. ತಗೋ. ಯಾರಪ್ಪ ನೀನು? ನಿನ್ನ ಹೆಸರೇನು? ಅಮ್ಮ, ನಾನೊಬ್ಬ ತಂದೆ ತಾಯಿ ಯಾರು ಇಲ್ಲದ ಅನಾಥನಮ್ಮ. ನನ್ನನ್ನು ಅಣ್ಣಪ್ಪನೆಂದು ಕರೆಯುತ್ತಾರಮ್ಮ. ನೀವು ದಯ ತೋರಿ ಆಶ್ರಯ ನೀಡಿದರೆ ನಿಮ್ಮ ಸೇವೆಯನ್ನು ಮಾಡಿಕೊಂಡು ನಿಮ್ಮ ಪರಿವಾರದಲ್ಲಿ ನಾನು ಒಬ್ಬನಾಗಿರುತ್ತೇನಮ್ಮ. ಛೇ, ಆಶ್ರಯ ಕೊಡು ಸ್ವಾಮಿ ಆ ದೇವರು. ಬಾ, ನಮ್ಮ ಬಳಿಯಲ್ಲೇ ಇರುವೆಯಂತೆ. ಏನೋ ನಾವು ಕುಡಿಯುವ ಗಂಜಿಯಲ್ಲಿ ನಿನಗೂ ಒಂದು ಪಾಲಿಗೆ ಲೋಪವಿಲ್ಲದಂತೆ ನಡೆಯುತ್ತೇನೆ. ಸತ್ಯಶೋಧನೆಯ ಸತ್ತು ಪರೀಕ್ಷೆಗೆ ಧರಿಗಿಳಿದ ಧರ್ಮದೇವತೆಗಳು ಅಧರ್ಮದ ನೆಲೆಯನ್ನು ಕಂಡು ಉಗ್ರ ರೂಪ ತಾಳಿ ಕುಡುಮಪುರದ ಪರೀಕ್ಷೆಗೆ ನಾನಾ ರೂಪದಲ್ಲಿ ಬರುತ್ತಾರೆ. ನಿತ್ಯದ ಪೂಜೆಗೆ ಜನಮಾನಿ ಸಾಲುಂದು ಭಕ್ತಿದ ಭಾವವು ದೈವೊಳೆನ ನುಡಿಯಾದ ಸತ್ಯದ ತುಡರಿಗೆ ತುಳುನಾಡಿ ಬಲ್ಪಾತ ನಿತ್ಯದ ಪೂಜೆಗೆ ಜನಮಾನಿ ಸಾಲುಂದು
ಮುಲ್ಕುಗೆ ಸುತ್ತುಲೆನ ಸಿಂಗಾರಗೆ ಸಿರಿ ಮುಡಿದ ಮಲ್ಲಿಗೆ ಕಸಲೆದ ಮೆಂತಾಟಿಗೆ ನಂಬಿನ ಜನ ಮಂದಿಗೆ ಎಂಬುದ ಪನಿಬಸಗೆ ಸತ್ಯದ ತುಡರಿಗೆ ನಾಡಿ ಬುಲ್ಬಾಗೆ ನಿತ್ಯದ ಪೂಜೆಗೆ ಜಗಮಾನಿ ಸಾಗುಂತು ಶಕ್ತಿಶಾಲಿಯಾಗಿರುವ 4 ಧರ್ಮದೇವತೆಗಳು ನಿಮ್ಮ ನಿಷ್ಕಲ್ಮಶವಾದ ಶ್ರದ್ಧಾ ಭಕ್ತಿಗೆ ಮೆಚ್ಚಿ ನಿಮ್ಮ ಸಾತ್ವಿಕ ಬದುಕಿನಲ್ಲಿ ಚತುರ್ವಿಧ ದಾನಗಳನ್ನು ಕಂಡು ಸಂತುಷ್ಟರಾಗಿದ್ದೇವೆ. ಧರ್ಮದ ನೆಲೆಯನ್ನು ಕಂಡ ಈ ನಿಮ್ಮ ಮನೆ ನೆಲ್ಯಾಡಿ ಬೀಡಿನಲ್ಲಿ ಶಾಶ್ವತವಾಗಿ ನೆಲೆ ನಿಂತು ನಿಮ್ಮ ಎಲ್ಲ ಅಭೀಷ್ಟವನ್ನು ನೆರವೇರಿಸುವುದರೊಂದಿಗೆ ಈ ಕುಡುಮಪುರವನ್ನು ಪ್ರಸಿದ್ಧ ಕ್ಷೇತ್ರವನ್ನಾಗಿಸುತ್ತೇವೆ. ನಿಮ್ಮ ನಂಬಿಕೆಗೆ ನಾವು ಮಲಗಿದ ಸ್ಥಳದಲ್ಲಿರುವ ನಮ್ಮ ಆಯುಧಗಳೇ ಗುರುಗಳು.
ಪರಮಾನಂದ ತಾಯಿ. ಆದರೆ ಶಿವಾರ್ಚನೆಯಾಗದೆ ನಾವು ಆಹಾರ ಸೇವಿಸುವಂತಿಲ್ಲ. ಅಯ್ಯೋ ಮಹಾಸ್ವಾಮಿ, ಈ ಊರಲ್ಲಿ ಶಿವಾಲಯವೇ ಇಲ್ಲವಲ್ಲ. ಹಾಗಾದರೆ ನಾವು ಭೋಜನವನ್ನು ಸ್ವೀಕರಿಸುವಂತಿಲ್ಲಮ್ಮ. ಅಮ್ಮ ಅಮ್ಮ, ಯಾಕೆ ಚಿಂತಾಚಿತ್ತರಾಗಿರುವಿರಿ? ಯಾಕೆ ಮೌನ? ಅಣ್ಣಪ್ಪ, ಶಿವಾಲಯವಿಲ್ಲದ ಈ ಸ್ಥಳದಲ್ಲಿ ಶಿವಯೋಗಿಗಳು ಭೋಜನವನ್ನು ನಿರಾಕರಿಸಿದರು. ಶಿವಮಂದಿರವಾಗದೆ ನಾನು ಆಹಾರವನ್ನು ಸ್ವೀಕರಿಸಲಾರೆ. ಅಮ್ಮ, ನಿಮ್ಮ ದಾನ ಧರ್ಮದ ಬುದ್ಧಿಗೆ ಮೆಚ್ಚಿ ಧರ್ಮದೇವತೆಗಳೇ ದಾರಿ ತೋರಿಸುತ್ತಾರೆ. ಈ ರಾತ್ರಿ ಬೆಳಗಾಗುವುದರ ಒಳಗೆ ಒಂದು ಶಿವಾಲಯ ಸೃಷ್ಟಿಯಾಗದಿದ್ದರೆ ನನ್ನ ಹೆಸರು ಅಣ್ಣಪ್ಪನೇ ಅಲ್ಲ. ಗಣಮಣಿ, ಏನಿದು ನಿನ್ನ ಸಾಹಸ? ಶ್ರೀ ಕ್ಷೇತ್ರ ಕದ್ರಿಯಲ್ಲಿನ ಭಕ್ತರು ಆರಾಧಿಸುವ ಈ ಮೂರ್ತಿಯನ್ನು ಕಿತ್ತು ಭಕ್ತರ ಮನಸ್ಸಿಗೆ ನೋವಾದರೆ ಅದು ಧರ್ಮವೇ? ಹೋಗು, ಸಪ್ತ ಕೆರೆಗಳಲ್ಲಿರುವ ನನ್ನ ಒಂದು ಮೂರ್ತಿಯನ್ನು ತೆಗೆದುಕೊಂಡು ಹೋಗು. ನನ್ನ ಪೂರ್ಣ ಕಳೆಯಿಂದ ಆ ಮೂರ್ತಿಯಲ್ಲಿ ಆವಿರ್ಭವಿಸುತ್ತೇನೆ. ಈ ಕದ್ರಿ ಕ್ಷೇತ್ರದಿಂದ ಬಂದ ನಾನು ಅಲ್ಲಿಯೂ ಕೂಡ ಮಂಜುನಾಥನೆಂಬ ಹೆಸರಿನಿಂದ ರಾರಾಜಿಸುತ್ತೇನೆ. ಮಾತಿನಂತೆ ರಾತ್ರಿಯಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದ ನೀನ್ಯಾರು? ನಿಜ ಹೇಳು ಅಣ್ಣಪ್ಪ, ನೀನ್ಯಾರು? ಸಂಶಯ ಪಡಬೇಡಿ, ನಾನು ಈ ಮನೆಯ ಆಳು ಅಣ್ಣಪ್ಪ. ಅಣ್ಣಪ್ಪ, ನೀನು ಯಾರೆಂದು ನಿಜ ಹೇಳದಿದ್ದರೆ ಈ ಮಂಜುನಾಥನ ಮೇಲಾಣೆ. ಅಯ್ಯೋ, ಮಂಜುನಾಥನ ಮೇಲೆ ಯಾಕಮ್ಮ ಆಣೆ ಇಟ್ಟಿರಿ? ಪರಮೇಶ್ವರನ ಆಜ್ಞೆಯನ್ನು ಪಡೆದು ಬಂದ ಗಣಮಣಿ ಅಣ್ಣಪ್ಪ ಭೂತ ನಾನೇ. ಪರಮೇಶ್ವರನೇ ಶಿವಯೋಗಿಯ ರೂಪದಲ್ಲಿ ಭೂಲೋಕಕ್ಕೆ ಇಳಿದು ಬಂದು ಈ ಲಿಂಗದಲ್ಲಿ ಐಕ್ಯವಾಗಿದ್ದಾನೆ. ಅಣ್ಣಪ್ಪ, ಶಿವಯೋಗಿಯ ರೂಪದಲ್ಲಿ ಬಂದ ಆ ಪರಮೇಶ್ವರನನ್ನೇ ಗುರುತಿಸಲಾಗಲಿಲ್ಲ. ಆದರೆ ನಿನ್ನ ದಿವ್ಯಾದ್ಭುತವಾದ ರೂಪವನ್ನು ಕಾಣಬೇಕೆಂಬ ಆಸೆ. ನಿನ್ನ ನಿಜ ರೂಪವನ್ನು ತೋರಿಸು ಅಣ್ಣಪ್ಪ, ತೋರಿಸು. ನನ್ನ ರೂಪ ಭಯಂಕರವಾದದ್ದು. ಧೈರ್ಯವಾಗಿರಿ, ನೋಡಿ ನನ್ನ ನಿಜ ರೂಪ. ನಿನ್ನ ಸದ್ಗುಣಗಳಿಗೆ ಬಿಚ್ಚಿದಂತಹ ನಾನು ನಿಜ ರೂಪದಿಂದ ಕಾಣಿಸಿಕೊಂಡಿದ್ದೇನೆ. ನೋಡಿಕೋ, ನೋಡಿಕೋ, ನೋಡಿಕೋ.
ನಿಷ್ಠೆಗೆ ಮೆಚ್ಚಿದೆ. ಯಾರು ಈ ಕ್ಷೇತ್ರಕ್ಕೆ ಬಂದು ನನ್ನ ನೇತ್ರೋದ್ಭವಿ ನೇತ್ರಾವತಿಯಲ್ಲಿ ಮಿಂದು ನನ್ನ ದರ್ಶನ ಪಡೆಯುವರೋ ಅವರ ಸಕಲ ಕಷ್ಟಗಳು ದೂರವಾಗಿ ಆನಂದ ಭಾಗ್ಯ ಲಭಿಸುವಂತಾಗಲಿ. ಅಣ್ಣಪ್ಪ, ಈ ಪುಣ್ಯ ಕ್ಷೇತ್ರದಲ್ಲಿ ನೀನು ನೆಲೆಸಿ ಧರ್ಮಕ್ಕೆ ಚ್ಯುತಿ ಬಾರದಂತೆ ಸದಾ ಜಾಗೃತನಾಗಿರು. ಧರ್ಮದ ನೆಲೆವೀಡಾದ ಈ ಪುಣ್ಯ ಸ್ಥಳ ಇನ್ನು ಮುಂದಕ್ಕೆ ಧರ್ಮಸ್ಥಳವೆಂಬ ಹೆಸರಿನಲ್ಲಿ ಪ್ರಸಿದ್ಧಿಯಾಗಲಿ. തുടരുകേ തുളുനാടി ഉൽപാത് നിത്യുദാ പൂജകേ ജനമാಲಿ ಸಾಲುಂದು ಭಕ್ತಿದ ಭಾವವು ದೈವೊಳೆನ ನುಡಿಯಾದ ಸತ್ಯದ ತುಡರಿಗೆ ತುಳುನಾಡಿ ಉಲ್ಪಾತ್ ನಿತ್ಯದ ಪೂಜೆಗೆ ಜನಮಾಲಿ ಸಾಲುಂದು